ಮಾತಾಜಿ ಬಂದಿದ್ದಾರೆ ಮತ್ತೆ. ಹ್ಮ್. ಹರೇ ಹರೇ ಕೃಷ್ಣ. ಮಾಡಿದ್ದೇನೆ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಲೀನಾ ಮಾತಾಜಿ. ಹರೇ ಕೃಷ್ಣ 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 ಹರೇ ಹರೇ. ಓ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ರೀನಾ ಮಾತಾಜಿ ಸೈಸ್ ಮಾಡಿದ್ದಾರೆ. ಓ ಅವ್ರದ್ದು ಹೋಯ್ತಾ ಅಂತಾಳು, ಒಂದ್ ನಿಮಿಷ ನೋಡ್ತೇನೆ ಏನಂತೇಳಿ. ರೀನಾ ಮಾತಾಜಿ, ನೀವೇ ಹೋಸ್ಟ್ ಆಗಿದ್ದೀರಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನೀವು ಕೋ ಹೋಸ್ಟ್ ಮಾಡ್ಬೇಕಾ ಮಾತಾಜಿ? ನಂದು ಕೋ ಹೋಸ್ಟ್ ಮಾಡಿದ್ದಾರೆ. ಓಕೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಂಗಳಾಚರಣೆ ಮಾಡಿದ್ರೆ ಮಾತಾಜಿ? ಹಾ ಮಾಡಿ ಮಾತಾಜಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಚೈತನ್ಯ ಚರಿತಾಮೃತ ಓದುವ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾದ ಎಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮಶದಾಸ್ ಪ್ರಭುಜಿಯವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಗುರು ಪ್ರಣಾಮದೊಂದಿಗೆ ಇವತ್ತಿನ ತರಗತಿಯನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಾಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ.
ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮಾತಾಜಿ ಪ್ರಭುಜಿಗಳು ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತಾ ಇದೀನಿ. ಎಲ್ಲರೂ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆನ ಮಾಡ್ಕೊಳ್ಳಿ. ಈ ಚೈತನ್ಯ ಚರಿತಾಮೃತದ ಜ್ಞಾನ ನಿಮಗೆ ಚೆನ್ನಾಗಿ ಅರ್ಥ ಆಗಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆನ ಮಾಡ್ಕೋತೀನಿ. ಈ ಜ್ಞಾನವನ್ನ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ತಲುಪಿಸುವಂತ ಶಕ್ತಿನ ನನಗೆ ಗುರು ಪರಂಪರೆಯ ಮೂಲಕ ಕರುಣಿಸ್ಲಿ ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಎಲ್ಲರೂ ಹರೇ ಜಯ ಜಯ ಕೃಷ್ಣ ಶ್ರೀ ಮಾತಾಜಿ. ಚೈತನ್ಯ ಜಯ ನಿತ್ಯಾನಂದ ಹೇಳೋಣಂತೆ. ನಾನು ಹೇಳಿದ್ದಾದ್ಮೇಲೆ ನೀವು ರಿಪೀಟ್ ಮಾಡಿ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಹರೇ ಕೃಷ್ಣ. ಸೊ ನಾವಿವಾಗ ಚೈತನ್ಯ ಚರಿತಾಮೃತ ಆದಿಲೀಲಾ ಅಧ್ಯಾಯ 4 ಓದ್ತಾ ಇದೀವಿ. ಈ ಅಧ್ಯಾಯದ ಹೆಸರನ್ನ ಯಾರಾದ್ರೂ ಹೇಳ್ತೀರಾ? ಜ್ಞಾಪಕ ಇದೆಯಾ? ಭಗವಾನ್ ಚೈತನ್ಯರ ಆವಿರ್ಭಾವದ ರಹಸ್ಯತಮ ಕಾರಣಗಳು. ಹರಿ ಬೋಲ್. ಸೊ ನಮ್ಗೆ ಭಗವಾನ್ ಚೈತನ್ಯರ ಆವಿರ್ಭಾವದ ರಹಸ್ಯತಮ ಕಾರಣಗಳು ಎಷ್ಟಿದೆ ಅಂತ ಗೊತ್ತಾಯ್ತು? ಎಷ್ಟು ಕಾರಣಗಳಿದೆ ಅಂತ ಹೇಳಿದ್ರು? 2 ಕಾರಣ. ಏನ್ ಕಾರಣ ಅದು? 2ನೇ ಕಾರಣ ಅಸುರ ಸಂಹಾರ. ಅಂದ್ರೆ ರಹಸ್ಯತಮ ಕಾರಣಗಳಲ್ಲಿ ಎಷ್ಟು ಕಾರಣಗಳಿದೆ ಅಂತ ಹೇಳಿದ್ರು? 3 ಕಾರಣ ಅಲ್ವಾ ಮಾತಾಜಿ? ಮೂರು ಕಾರಣಗಳು ಅಂತ ಹೇಳಿದ್ರು. ಯಾವ್ದ್ಯಾವ್ದು 3 ಕಾರಣಗಳು? ಅನುಷಂಗಿಕ ಕಾರಣ, ಪ್ರಣಯ ಮಹಿಮೆ. ಪ್ರಣಯ ಮಹಿಮೆ ಅಂದ್ರೆ ಏನು? ರಾಧಾರಾಣಿಯ ಭಾವದಲ್ಲಿ ಹೇಗೆ ಇದು ರಾಧಾರಾಣಿಯ ಆ ಪ್ರೀತಿಯನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಭಗವಂತ ಅವ್ರು ಇಚ್ಛೆ ಪಡ್ತಾರೆ. ಸೊ ಅದನ್ನ ಪ್ರಣಯ ಮಹಿಮಾ ಅಂತ ಹೇಳ್ತೀವಿ. 2ನೇದೇನು ಕಾರಣ? ಅದ್ಭುತ ಮಧುರಿಮ. ಅದ್ಭುತ ಮಧುರಿಮಾ ಅಂತಂದ್ರೆ ಏನು? ಕೃಷ್ಣ ಅದನ್ನು ಸವಿಸ್ಲಿಕ್ಕೆ ಇದು ಮಾಡ್ತಾನೆ. ಭಗವಂತನ ಆಕರ್ಷಣೆ ಅಂದ್ರೆ ನನ್ನನ್ನು ನೋಡಿ ಎಲ್ಲರೂ ಇಷ್ಟು ಆಕರ್ಷಿತರಾಗ್ತಾರಲ್ಲ, ಅಂತಹ ಆಕರ್ಷಣೆ ನನ್ನಲ್ಲಿ ಏನಿದೆ ಅಂತ ತಿಳ್ಕೊಳ್ಲಿಕ್ಕೆ. ಸೊ ಭಗವಂತ ತನ್ನ ಆ ಒಂದು ಮಾಧುರ್ಯವನ್ನ ಅವನೇ ಅರ್ಥ ಮಾಡ್ಕೊಳ್ಲಿಕ್ಕೆ, ಅದಕ್ಕೇನೆ ಅದನ್ನ ಅದ್ಭುತ ಮಧುರಿಮಾ ಅಂತ ಕರೀತಾರೆ. ಒಂದಷ್ಟು ಅದ್ಭುತವಾಗಿದೆ ಅವನ ಆ ಒಂದು ಸ್ವೀಟ್ನೆಸ್ ಅಂತ ನಾವೇನ್ ಕರಿತೀವೋ ಅದು. ಮತ್ತೆ 3ನೇ ಕಾರಣ ಸತ್ಯ ಭಾಸ್ಯ ಏನ ಅಂದ್ರಲ್ಲ, ಅದೇ ಇವತ್ತು ನಾನು ತಿಳ್ಕೊಳ್ಲಿಕ್ಕೆ ಆಗಿಲ್ಲ. ಸೊ 3ನೇದು ಏನು ಅಂತಂದ್ರೆ ಆ ರಾಧಾರಾಣಿ ಅದೇನ್ ಆನಂದವನ್ನ ಅನುಭವಿಸ್ತಾ ಇದ್ದಾಳೆ ಅದನ್ನ ಕೃಷ್ಣ ಅದನ್ನ ಸವಿಲಿಕ್ಕೆ, ಅವರೇ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಲಿಕ್ಕೆ ಅವರು ಇಚ್ಛೆ ಪಡ್ತಾರೆ. ಸೊ ಈ 3 ಕಾರಣಗಳು ಆಂತರಿಕ ಕಾರಣಗಳು ಅಥವಾ ರಹಸ್ಯತಮ ಕಾರಣಗಳು. ಸೊ ಇದನ್ನ ಅನುಭವಿಸ್ಲಿಕ್ಕೋಸ್ಕರ ಭಗವಂತ ಚೈತನ್ಯ ಮಹಾಪ್ರಭುವಾಗಿ ಅವರು ಶ್ರೀಮತಿ ರಾಧಾರಾಣಿಯ ಭಾವದಲ್ಲಿ ಮತ್ತೆ ಅವರ ಒಂದು ಬಣ್ಣದಲ್ಲಿ ಅವರು ಬರ್ತಾರೆ. ಸೊ ನಾವು ಇಲ್ಲಿ ತನಕ 14 ಶ್ಲೋಕಗಳನ್ನ ನೋಡಿದೀವಿ. 15, 16ನೇ ಶ್ಲೋಕದ ಆ ಒಂದು ಅನುವಾದ ಮತ್ತೆ ಭಾವಾರ್ಥವನ್ನ ನಾವು ಓದಿದ್ವಿ. ಸೊ ಈಗ ಅದ್ರಲ್ಲಿ ಏನನ್ನ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ಸೊ ಇಲ್ಲಿ ಭಗವಂತ ಅವತರಿಸಲು ಅಪೇಕ್ಷೆ ಪಟ್ಟಿದ್ದಕ್ಕೆ 2 ಕಾರಣಗಳಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಸೊ ಒಂದು ಕಾರಣ ಏನು ಅಂತಂದ್ರೆ ಆ ಮಾಧುರ್ಯವನ್ನ, ಭಗವಂತನಿಗೆ ಆ ರಸ ಅಂದ್ರೆ ಅವ್ರನ್ನ ರಸರಾಜ ಅಂತ ಕರೀತಾರೆ. ಎಲ್ಲ ರಸವನ್ನ ಅನುಭವಿಸ್ಬೇಕು ಅನ್ನೋದು ಭಗವಂತನ ಇಚ್ಛೆ.
ಆ ಮಾಧುರ್ಯವನ್ನ ಸವಿಲಿಕ್ಕೆ ಅಂತಂದ್ರೆ ಆ ಜೀವಿ ಮತ್ತೆ ಭಗವಂತನ ನಡುವೆ ಇರುವಂತಹ ಆ ರಸವನ್ನ ಸವಿಲಿಕ್ಕೆ ಭಗವಂತ ಆಪೇಕ್ಷೆ ಪಡ್ತಾರೆ. ಅದು ಮೊದಲನೇ ಕಾರಣ. ಸೊ ಮತ್ತೆ ಎರಡನೇ ಕಾರಣ ಏನು ಅಂತಂದ್ರೆ, ಈ ಭೌತಿಕ ಪ್ರಪಂಚದಲ್ಲಿ ಯುಗ ಧರ್ಮ ಅಂತ ಇರುತ್ತೆ. ಆ ಯುಗ ಧರ್ಮವನ್ನ ಪ್ರಚಾರ ಮಾಡ್ಬೇಕು. ಅದು ಎರಡನೇ ಕಾರಣ. ಸೊ ಅದಕ್ಕೇನೆ ಕೃಷ್ಣನನ್ನ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ ಅಂತಂದ್ರೆ, ಅವನಿಗೆ ಏನು ಖ್ಯಾತಿ ಅಂತಂದ್ರೆ ಅವನು ಹರ್ಷಚಿತ್ತ, ಯಾವಾಗ್ಲೂ ಸಹ ಆನಂದಮಯ ಅಭ್ಯಾಸ ಅಂತ ಹೇಳ್ತಾರೆ. ಅವ್ರು ಯಾವಾಗ್ಲೂ ಆನಂದವಾಗಿರ್ತಾರೆ. ಆತ್ಮಕಾಮ ಆತ್ಮರಾಮ, ಅವರು ಅಷ್ಟು ಸಂತೋಷವಾಗಿರ್ತಾರೆ. ಅದಕ್ಕೇನೆ ನಮ್ಗುನು ಎಲ್ಲ ಜೀವರಾಶಿಗಳಿಗೂ ಅಷ್ಟೇನೆ, ಎಲ್ಲರೂ ಆನಂದವನ್ನೇ ಬಯಸ್ತೀವಿ. ಯಾಕಂತಂದ್ರೆ ಅದು ನಮ್ಮ ಸಹಜ ಗುಣ, ಆನಂದವನ್ನ ಬಯಸೋದು. ನಾವ್ ಬೆಳಗ್ಗೆ ಎದ್ದ ತಕ್ಷಣ ಯಾವತ್ತೂ ಸಹ ನಾವು ದೇವ್ರ ಮುಂದೆ ನಿಂತ್ಕೊಂಡು ನನಗೆ ಕಷ್ಟ ಕೊಡು ಭಗವಂತ ಅಂತ ನಾವು ಕೇಳ್ಕೊಂಡಿಲ್ಲ ಅಲ್ವಾ. ಸೊ ನನಗೆ ಸಂತೋಷನೇ ಕೊಡು, ಆನಂದವನ್ನೇ ಕೊಡು ಅಂತ ನಾವು ಬೇಡ್ಕೋತೀವಿ. ಈವನ್ ಒಂದು ಚಿಕ್ಕ ಇರುವೆನೇ ಆಗ್ಲಿ, ಅದನ್ನು ಸಹ ಆನಂದವಾಗಿರ್ಲಿಕ್ಕೆ ಬಯಸುತ್ತೆ. ಸೊ ಆ ಆನಂದ ಅನ್ನೋದು ನಮ್ಮ ಒಂದು ಸಹಜ ಗುಣ. ಸೊ ಅದಕ್ಕೆ ಅದು ಎಲ್ಲಿಂದ ಬಂದಿದೆ ನಮ್ಗೆ ಅಂತಂದ್ರೆ ಭಗವಂತನಿಂದ ಬರುತ್ತೆ. ಭಗವಂತ ಯಾವಾಗ್ಲೂ ಆನಂದಮಯ ಆಗಿರ್ತಾನೆ, ಹರ್ಷಚಿತ್ತನಾಗಿರ್ತಾನೆ. ಸೊ ಮತ್ತೆ ಅವನು ದಯಾಮಯ, ಅವನ ಕರುಣಾ ಸಾಗರ ಅಂತ ಕರೀತಾರೆ. ಸೊ ಭಗವಂತನ ಯಾವುದೇ ಒಂದು ಅವತಾರ ನೋಡಿದ್ರು ಸಹ ಎಲ್ಲನೂ ಸಹ ಕರುಣೆಯ ಅವತಾರ. ಅದ್ರಲ್ಲಿ ತುಂಬಾ ಹೆಚ್ಚಿನ ಕರುಣೆ ಅವತಾರ ಅಂತಂದ್ರೆ ಚೈತನ್ಯ ಮಹಾಪ್ರಭುಗಳ ಅವತಾರ. ಸೊ ಇಲ್ಲಿ 2 ಕಾರಣಗಳನ್ನ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಭಾವಾರ್ಥದಲ್ಲಿ ಇಲ್ಲಿ ಪ್ರಭುಪಾದರು ಕೃಷ್ಣನ ಬಗ್ಗೆ ಅವರು ಬರಿತಾ ಇದ್ದಾರೆ. ಸೊ ಕೃಷ್ಣ ಯಾಕೆ ಈ ಭೌತಿಕ ಪ್ರಪಂಚಕ್ಕೆ ಅವರು ಬರಬೇಕು ಅಂತ ಇಚ್ಛೆ ಪಟ್ರು ಅಂತಂದ್ರೆ, ಅವರು ದ್ವಾಪರ ಯುಗದಲ್ಲಿ ಕೃಷ್ಣ ಬಂದಾಗ ಅವರು ಕಂಸ ಮತ್ತೆ ಜರಾಸಂಧ ಅಂತ ಅಸುರನ್ನ ಅವರು ಸಂಹಾರ ಮಾಡ್ತಾರೆ. ಈ ಸಂಹಾರ ಮಾಡಿದ್ದು ನಾವ್ ಇದಕ್ಕಿಂತ ಮುಂಚೆ ತಿಳ್ಕೊಂಡ್ರ ಹಾಗೇನೆ ಆ ವಸುದೇವ ಕೃಷ್ಣ ಅದನ್ನ ಮಾಡೋದು. ಅಂದ್ರೆ ಆ ವಿಷ್ಣುವಿನ ಅಂಶ ಏನಿದೆಯೋ ಆ ವಿಷ್ಣು ಈ ಅಸುರನೆಲ್ಲ ಸಂಹಾರ ಮಾಡ್ತಾ ಇರ್ತಾರೆ. ಸೊ ಇದು ಅವ್ರಿಗೆ ಭಗವಂತನಿಗೆ ಇದೊಂಥರ ನಿತ್ಯ ಕಾರ್ಯ ತರ ಅದು ನಡೀತಾ ಇರುತ್ತೆ. ಭಗವಂತನಿಗೆ ಇದು ತುಂಬಾ ಏನು ಮುಖ್ಯ ಅಲ್ಲ. ಆ ಅಸುರರನ್ನ ಸಂಹಾರ ಮಾಡೋದು ಅವರು ನಾನು ಇದಕ್ಕೋಸ್ಕರನೇ ಬಂದಿದ್ದೀನಿ ಈ ಭೌತಿಕ ಪ್ರಪಂಚಕ್ಕೆ, ನನ್ನ ಆಧ್ಯಾತ್ಮಿಕ ಪ್ರಪಂಚದಿಂದ ಅಂತ ಅವ್ರು ಪರಿಗಣಿಸೋದಿಲ್ಲ. ಅದು ಅಮುಖ್ಯ ಕಾರಣ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಅವ್ರಿಗೆ ತುಂಬಾ ಸಂತೋಷ ಕೊಡ್ತಾ ಇದ್ದಿದ್ದು ಯಾವುದು, ಅವರು ಆ ಒಂದು ವೃಂದಾವನದಲ್ಲಿ ಅವರು ಲೀಲೆಗಳನ್ನ ಅವರು ಮಾಡ್ತಾ ಇದ್ರಲ್ಲ, ಮತ್ತೆ ಜೀವಿ ಮತ್ತೆ ಅವರ ನಡುವೆ ಇರುವಂತಹ ಆ ಒಂದು ಪ್ರೇಮ ವಿನಿಮಯ ಆಗ್ತಿತ್ತಲ್ಲ, ಆ ರಸಗಳು ಹಲವಾರು ರಸ ಅಂದ್ರೆ ಏನು ನಂದ ಮಹಾರಾಜನ್ ಜೊತೆ, ಯಶೋಧ ಮಯ್ಯನ್ ಜೊತೆ, ಗೋಪ ಬಾಲಕರ ಜೊತೆ, ಗೋಪಿಕಾಶ್ರೀಯರ ಜೊತೆ, ಈ ತರ ಹಲವಾರು ಜೀವಿಗಳ ಜೊತೆ ಅವ್ರಿಗೆ ಅಲ್ಲಿ ರಸ ವಿನಿಮಯ ಆಗ್ತಿತ್ತು. ಅದು ಅವ್ರಿಗೆ ತುಂಬಾ ಸಂತೋಷ ಕೊಡ್ತಾ ಇತ್ತು. ಅದನ್ನ ಅನುಭವಿಸ್ಲಿಕ್ಕೋಸ್ಕರನೇ ಅವರು ಈ ಭೌತಿಕ ಪ್ರಪಂಚಕ್ಕೆ ಅವರು ಬಂದ್ರು. ಸೊ ಇಲ್ಲಿ ಆ ರಜಭೂಮಿಲಿರುವಂತಹ ಆ ರಜವಾಸಿಗಳಲ್ಲಿ ಅದ್ ಏನ್ ಭಕ್ತಿ ಇದೆ ಕೃಷ್ಣನ ಕುರಿತಾಗಿ, ಆ ಭಕ್ತಿಯನ್ನ ಇಲ್ಲಿ ರಾಗ ಭಕ್ತಿ ಅಂತ ಹೇಳ್ಬಿಟ್ಟು ಕರಿತಾ ಇದ್ದಾರೆ. ರಾಗ ಭಕ್ತಿ. ಸೊ ಇವಾಗ ನಾವೆಲ್ಲನೂ ಸಹ ಇವಾಗ ಭಕ್ತಿ ಮಾಡ್ಲಿಕ್ಕೆ ಇವಾಗ ಪ್ರಯತ್ನ ಪಡ್ತಾ ಇದ್ದೀವಿ. ಸೊ ನಮ್ಮ ಭಕ್ತಿನ ಏನಂತ ಕರೀತಾರೆ, ವೈದಿ ಸಾಧನಾ ಭಕ್ತಿ. ನಮ್ಗೆ ಭಗವಂತನ ಮೇಲೆ ಸಹಜವಾದ ಪ್ರೀತಿ ಇಲ್ಲ. ಇವಾಗ ನಮ್ಗೆ ಗುರುಗಳು ಹೇಳಿದ್ದಾರೆ, ನೀವು ಯಾರು, ನೀವು ಆತ್ಮ. ಸೊ ನೀವು ನಿಮ್ಮ ಒಂದು ಸ್ಥಾನ ಈ ಭೌತಿಕ ಪ್ರಪಂಚ ಅಲ್ಲ, ನೀವು ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಇರ್ಬೇಕಾದವರು. ಸೊ ಇವಾಗ ನೀವು ಕೃಷ್ಣನ ಜೊತೆ ಇವಾಗ ಏನು ಅಂದ್ರೆ ಕೃಷ್ಣನಾಗೆ ನೀವು ಎಲ್ಲ ಕೃಷ್ಣನ ತರನೇ ನೀವು ಸಂತೋಷವನ್ನ ಅನುಭವಿಸ್ಬೇಕು ಅಂತ ಇಚ್ಛೆ ಪಟ್ಟಿದ್ದಕ್ಕೆ ಭಗವಂತ ಈ ಭೌತಿಕ ಪ್ರಪಂಚವನ್ನ ಸೃಷ್ಟಿ ಮಾಡಿ ನಿಮ್ಗೆ ಇಲ್ಲಿ ಇಟ್ಟಿದ್ದಾರೆ. ಸೊ ನೀವು ಮತ್ತೆ ವಾಪಸ್ಸು ನೀವು ನಿಮ್ಮ ಸ್ಥಾನವನ್ನ ಪಡ್ಕೋಬೇಕು ಅಂತಂದ್ರೆ ನಿಮ್ಗೆ ಭಕ್ತಿ ಮಾರ್ಗ ಬಿಟ್ರೆ ಬೇರೆ ಯಾವ ಮಾರ್ಗನೂ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ನಾವ್ ಇವಾಗ ಭಕ್ತಿಯನ್ನ ಮಾಡ್ತಾ ಇದೀವಿ. ಅದರ್ವೈಸ್ ನಮ್ಗೆ ಭಗವಂತನ ಮೇಲೆ ಸಹಜವಾದ ಭಕ್ತಿ ಅನ್ನೋದು ನಮ್ಗೆ ಇಲ್ಲ. ಆದ್ರೆ ಇಲ್ಲಿ ಆ ವೃಂದಾವನ ವಾಸಿಗಳಿಗೆಲ್ಲ ಸಹಜವಾದ ಭಕ್ತಿ ಇದೆ ಭಗವಂತನ ಮೇಲೆ. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದು ಅದನ್ನ ರಾಗ ಭಕ್ತಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ಒಂದು ವಿಧಿ ನಿಯಮಗಳಿಲ್ಲ. ಇವಾಗ ನಮ್ಗೆ ಹೇಳಿದ್ದಾರೆ, ನೀವು 4:15 ಗಂಟೆಗೆನೆ ಎದ್ದೊಳ್ಬೇಕು, ಮತ್ತೆ ಈ 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ ಅನ್ನ ನೀವು ಫಾಲೋ ಮಾಡ್ಬೇಕು, ಮತ್ತೆ ABCD ಆಫ್ ಕೃಷ್ಣ ಕಾನ್ಶಿಯಸ್ ಅನ್ನ ಫಾಲೋ ಮಾಡ್ಬೇಕು. ಈ ತರ ಫಾಲೋ ಮಾಡಿದ್ರೆ ಅಷ್ಟೇನೆ ನೀವು ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ನಮ್ಗೆ ಒಂದು ನೀತಿ ನಿಯಮಗಳನ್ನ ಕೊಟ್ಟಿದ್ದಾರೆ. ಆದ್ರೆ ಈ ರಾಗ ಭಕ್ತಿಯಲ್ಲಿ ಆ ತರದ್ ಯಾವುದೇ ಒಂದು ನೀತಿ ನಿಯಮ ಇಲ್ಲ. ಅವ್ರಿಗೆ ಸಹಜವಾಗಿ ಭಗವಂತನ ಮೇಲೆ ಪ್ರೀತಿ ಇದೆ. ಇವಾಗ ನಾವು 4:15 ಗಂಟೆಗೆ ಎದ್ದೊಳ್ಬೇಕಂದ್ರೆ ಅಯ್ಯೋ ಗುರುಗಳು ಹೇಳಿದಾರಲ್ಲ, ಇವಾಗ ಏನೋ ನಮ್ಗೆ ಭಕ್ತಿ ಶಾಸ್ತ್ರಿ ಸರ್ಟಿಫಿಕೇಟ್ ಕೊಡಲ್ವಂತೆ, ಅದಕ್ಕೋಸ್ಕರ ನಾವ್ ಎದ್ದೊಳ್ಬೇಕಂತೆ ಅಂತ ಹೇಳ್ಬಿಟ್ಟು ನಾವು ಇವಾಗ ಯಾವುದೋ ಒಂದು ಒತ್ತಡಕ್ಕೆ ನಾವ್ ಎದ್ದೊಳ್ತಾ ಇದೀವಿ. ಆ ಗುರುಗಳು ಹೇಳಿದಾರಲ್ಲ ಅಂತ ಹೇಳ್ಬಿಟ್ಟು ನಾವ್ ಮಾಡ್ತಾ ಇದೀವಿ. ಆದ್ರೆ ನಾವು ನೋಡಿರೋ ಹಾಗೇನೆ ವೃಂದಾವನದಲ್ಲಿ ಕೃಷ್ಣನ ಸ್ನೇಹಿತರೆಲ್ಲರೂ ಸಹ ಅವ್ರ ತಾಯಿ ಹತ್ರ ಬೇಗ ಎದ್ದು ಬೇಗ ರೆಡಿ ಮಾಡಿಸ್ಕೊಂಡ್ಬಿಟ್ಟು ಅವ್ರು ಡ್ರೆಸ್ ಆಗ್ಬಿಟ್ಟು ಅವರು ಯಶೋಧ ಮಾತೆ ಮನೆಗ್ ಬರ್ತಾರೆ. ಮನೆಗ್ ಬಂದು
ಕೃಷ್ಣನಿಗೆ ಯಶೋಧ ಮತ್ತೆ ರೆಡಿ ಮಾಡ್ತಾ ಇದ್ರೆ ಅವರೆಲ್ಲರೂ ಸಹ ಸಹಕರಿಸ್ತಾರೆ ಕೃಷ್ಣನಿಗೆ ರೆಡಿ ಮಾಡ್ಲಿಕ್ಕೆ ಅಲ್ವಾ. ಅಂದ್ರೆ ಅದು ಸಹಜವಾಗಿ ಮಾಡ್ತಾ ಇದ್ದಾರೆ ಅವರು. ಮತ್ತೆ ಗೋಪಿಕಾಸ್ತ್ರೀಯರು ಅಷ್ಟೇನೆ, ಅವರೆಲ್ಲರೂ ಸಹ ಬೆಳಗ್ಗೆಯಿಂದ ನನ್ನ ಕುರಿತಾಗಿ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಮತ್ತೆ ಯಾವಾಗ ಕೃಷ್ಣ ವಾಪಸ್ ಬರ್ತಾನೆ ಅಂತ ಹೇಳ್ಬಿಟ್ಟು ಅವ್ರೆಲ್ಲಾ ಸಿಹಿ ತಿಂಡಿಗಳನ್ನೆಲ್ಲ ಮಾಡ್ಕೊಂಡು ರೆಡಿಯಾಗಿ ಕಾಯ್ತಾ ಇದ್ದಾರೆ. ಅವರು ಸಂಜೆ ವಾಪಸ್ಸು ಎಲ್ಲ ಗೋವುಗಳನ್ನೆಲ್ಲ ಕರುಗಳನ್ನೆಲ್ಲ ಕರ್ಕೊಂಡು ವಾಪಸ್ ಬಂದಾಗ ಆ ಸಿಹಿ ತಿನಿಸುಗಳನ್ನ ಕೃಷ್ಣನಿಗೆ ಕೊಡ್ಬೇಕಂತ ಹೇಳ್ಬಿಟ್ಟು ಕಾಯ್ಕೊಂಡು ನಿಂತ್ಕೊಂಡಿದ್ದಾರೆ. ಇವಾಗ ನಾವಾದ್ರೆ ಅಯ್ಯೋ ಗುರುಗಳು ಹೇಳಿದ್ದಾರೆ ಒಂದು ಹಣ್ಣನಾದ್ರೂ ನಾವ್ ಇಡ್ಬೇಕಂತೆ ಭಗವಂತನಿಗೆ, ಅಥವಾ ಒಂದು ಸಿಹಿಯನ್ನ ನಾವು ಇಡ್ಬೇಕಂತೆ ಅಂತ ಹೇಳ್ಬಿಟ್ಟು ನಾವು ಆತರ ಒತ್ತಡಕ್ಕೆ ನಾವು ಮಾಡ್ತಾ ಇದೀವಿ ಅಲ್ವಾ. ಸೊ ಆದ್ರೆ ಆ ಬ್ರಜವಾಸಿಗಳಿಗೆ ಆ ರಾಗಾನುಗ ಭಕ್ತಿ ಅಥವಾ ರಾಗ ಭಕ್ತಿ ಅವರಲ್ಲಿದೆ. ಭಗವಂತ ಇದರಿಂದ ಅವನು ಆಕರ್ಷಿತನಾಗಿರೋದು, ಈ ಒಂದು ರಸವನ್ನ ಅನುಭವಿಸ್ಲಿಕ್ಕೆ ಅವರು ಬರ್ತಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ನಮ್ಗೆ ಏನನ್ನ ಹೇಳ್ತಾ ಇದಾರೆ, ಕೃಷ್ಣನಿಗೆ ಯಾಕೆ ಅವರು ಬರ್ತಾರೆ ಈ ಭೌತಿಕ ಪ್ರಪಂಚಕ್ಕೆ ಅಂತಂದ್ರೆ, ನನಗೆ ಈ ವಿಧಿ ಭಕ್ತಿ ಅಥವಾ ಈ ಏನು ನೀತಿ ನಿಯಮಗಳಿದೆಯಲ್ಲ ಇಂತಹ ಭಕ್ತಿಗಿಂತ ನನಗೆ ಈ ರಾಗಾನುಗ ಭಕ್ತಿ ನನಗೆ ತುಂಬಾ ಸಂತಸವನ್ನ ಕೊಡುತ್ತೆ, ಅದು ಶ್ರೇಷ್ಠವಾದದ್ದು ಅಂತ ಹೇಳ್ಬಿಟ್ಟು ಪ್ರತಿಪಾದಿಸ್ಲಿಕ್ಕೋಸ್ಕರ ಅವರು ಬರ್ತಾರೆ. ಮತ್ತೆ ನಮ್ಗೆ ಇಲ್ಲಿ ವೇದಗಳಲ್ಲಿ ಏನನ್ನ ಹೇಳ್ತಾ ಇದಾರೆ, ರಸೋ ವೈಸಹ ಪರಮ ಸತ್ಯ, ಎಲ್ಲ ಪ್ರೇಮ ಭಾವಗಳ ಕೋಶ. ಭಗವಂತನಿಗೆ ಎಲ್ಲಾ ರಸಗಳನ್ನ ಅನುಭವಿಸ್ಬೇಕು ಅಂತ ಇಚ್ಛೆ, ಅದಕ್ಕೆ ಅವ್ರನ್ನ ರಸ ಸಾಗರ ಅಂದ್ರೆ ರಸರಾಜ ಅಂತ ಕರೀತಾರೆ. ಅಂದ್ರೆ ಎಲ್ಲಾ ರಸಗಳನ್ನ ಅವರು ಅನುಭವಿಸ್ಬೇಕು. ಇವಾಗ ನಾವ್ ಅನ್ಕೋತೀವಲ್ವಾ, ಅಯ್ಯೋ ಇವ್ರು ಎಷ್ಟು ಒಳ್ಳೆ ಭಕ್ತ, ಭಗವಂತನಿಗೆ ಈ ಭಕ್ತನನ್ನ ನೋಡಿದ್ರೆ ತುಂಬಾ ಇಷ್ಟ, ನನ್ನದಂತದೇನು ಭಕ್ತಿ ಇಲ್ಲ ಅಂತ ನಾವ್ ಅನ್ಕೋತೀವಲ್ವಾ. ಇಲ್ಲ, ಭಗವಂತ ಪ್ರತಿಯೊಬ್ಬರನ್ನೂ ಸಹ ಅವರು ಆ ಒಂದು ರಸವನ್ನ ಅವರು ಸ್ವಾದಿಸ್ತಾರೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ನಾವು ಅದಕ್ಕೆ ಯಾರ ಜೊತೆನೂ ನಾವು ಕಂಪೇರ್ ಮಾಡ್ಕೊಳೋ ಹಾಗೆ ಇಲ್ಲ. ನಾನಿವಾಗ ಮಾಡ್ತಿಲ್ಲ ಅಂತಂದ್ರೆ ಭಗವಂತನಿಗೆ ಅಲ್ಲಿ ನನ್ನ ಕಡೆಯಿಂದ ಬರ್ಬೇಕಾಗಿರುವಂತಹ ರಸ ವಿನಿಮಯ ಅಲ್ಲಿ ತಪ್ತಾ ಇದೆ. ಸೊ ಅದಕ್ಕೋಸ್ಕರ ನಾವು ಆ ಭಗವಂತನ ಸಂತೋಷಕ್ಕೋಸ್ಕರ ನಾವು ಆ ಭಕ್ತಿಯನ್ನ ನಾವು ಮಾಡ್ಬೇಕಾಗತ್ತೆ. ಆ ಒಂದು ರಸದಲ್ಲಿ ನಾವು ಭಗವಂತನ ಸೇವೆಯನ್ನ ನಾವು ಮಾಡ್ಬೇಕಾಗತ್ತೆ. ಸೊ ಅದಕ್ಕೇನೆ ಇಲ್ಲಿ ಏನನ್ನ ಹೇಳ್ತಾ ಇದ್ರೆ, ರಸೋ ವೈಸಹ ಅಂತ ಹೇಳ್ಬಿಟ್ಟು ಅವ್ರನ್ನ ಕರೀತಾರೆ. ಅವರು ಎಲ್ಲ ಪ್ರೇಮ ಭಾವಗಳ ಕೋಶ ಅನ್ನೋದನ್ನ ತೈತ್ತರೀಯ ಉಪನಿಷತ್ತಿನಲ್ಲಿ ಹೇಳ್ತಾ ಇದ್ದಾರೆ. ಸೊ ಮತ್ತೆ ಪರಮ ಸತ್ಯ ಅಂದ್ರೆ ಭಗವಂತ ಅವರು ತುಂಬಾ ದಯಾಮಯ. ಇದು ಒಂದನ್ನ ಹೇಳಿದ್ರು, ಇಲ್ಲಿ ಎರಡು ಕಾರಣಗಳನ್ನ ಹೇಳ್ತಾ ಇದ್ದಾರೆ. ಒಂದು, ಇಲ್ಲಿ ಆ ಒಂದು ದೈವ ಪ್ರೇಮದ ಮಾಧುರ್ಯವನ್ನ ಸವಿಲಿಕ್ಕೆ ಭಗವಂತ ಇಷ್ಟಪಟ್ಟ. ಸೊ ಇಷ್ಟೊತ್ತು ನಮ್ಗೆ ಪ್ರಭುಪಾದರು ಅದರ ಕುರಿತಾಗಿ ಅವ್ರು ಹೇಳಿದ್ರು. ಆ ರಾಗಾನುಗ ಭಕ್ತಿ ಶ್ರೇಷ್ಠತೆಯನ್ನ ವಿವರಿಸ್ಲಿಕ್ಕೆ ಭಗವಂತ ಅಂದ್ರೆ ತಿಳಿಸ್ಲಿಕ್ಕೆ ಅವರು ಬರ್ತಾರೆ. ಮತ್ತೆ ಈಗ ಎರಡನೇ ವಿಷಯ ಏನು ಅಂತಂದ್ರೆ ದಯಾಪೂರ್ಣ. ಅವನು ಎಲ್ಲರ ಮೇಲೆ ಕಾರಣರಹಿತವಾಗಿ ದಯಾಪೂರ್ಣನಾಗಿದ್ದಾರೆ. ಇವಾಗ ನಾವೇ ಯಾರ ಮೇಲಾದ್ರೂ ದಯ ತೋರ್ಸಿದ್ರೆ ನಮ್ಗೆ ಹಲವಾರು ಕಾರಣಗಳಿರುತ್ತೆ ಅಲ್ವಾ. ಇವಾಗ ಅಥವಾ ಅದರಿಂದ ಏನಾದ್ರು ಒಂದು ರಿಟರ್ನ್ಸ್ ಇರುತ್ತಾ ಅಂತ ಹೇಳ್ಬಿಟ್ಟು ನಾವು ನೋಡ್ಕೋತೀವಿ. ಓ ಇವ್ರು ಭಾರತೀಯ, ಇವನು ಕನ್ನಡಿಗ, ಅದಕ್ಕೋಸ್ಕರನೇ ನಾನು ಇವ್ರ ಮೇಲೆ ದಯೆ ನನಗೆ, ಓ ಇವ್ರು ಯಾರೋ ಫಾರಿನರು, ಇವ್ರ ಮೇಲೆ ನಾನು ದಯೆ ತೋರಿಸ್ಬಾರ್ದು ಅಂತ ನಾವು ಆತರ ಯೋಚನೆ ಮಾಡ್ತೀವಿ. ಅಂದ್ರೆ ನಮ್ಗೆ ಏನೋ ಒಂದು ಕಾರಣ ಇರುತ್ತೆ ಯಾರಿಗಾದ್ರೂ ಒಂದು ದಯೆ ತೋರಿಸಿದ್ರೆ. ಆದ್ರೆ ಭಗವಂತ ಆತರ ಅಲ್ಲ, ಅವರ ದಯೆ ಅನ್ನೋದು ಕಾರಣರಹಿತ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅವರು ಕರುಣಾ ಸಾಗರ. ಮತ್ತೆ ಅವ್ರು ನಮ್ಮಿಂದ ಏನು ಇಚ್ಛೆ ಪಡ್ತಾ ಇಲ್ಲ, ನಾವೊಂದು ಥ್ಯಾಂಕ್ಸ್ ಅನ್ನು ಸಹ ಹೇಳ್ತಾ ಇಲ್ಲ ಅಲ್ವಾ. ಥ್ಯಾಂಕ್ ಯು ಕೃಷ್ಣ ಫಾರ್ ಎವ್ರಿಥಿಂಗ್ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ನೀವು ಕೃಷ್ಣನಿಗೆ ನೀವು ಥ್ಯಾಂಕ್ಸ್ ಅನ್ನ ಹೇಳ್ಬೇಕಂತ ನಮ್ಗೆ ಆಚಾರ್ಯರು ಹೇಳ್ತಾರೆ ಅಲ್ವಾ. ನಾವ್ ಬೆಳಗ್ಗೆ ಎದ್ರೇನೆ ನಮ್ಗೆ ಒಂದು ಅವಕಾಶ ತರ ಅಲ್ವಾ. ಎಷ್ಟೊಂದ್ ಜನ ರಾತ್ರಿ ಮಲ್ಕೊಂಡಾಗ್ಲೇ ಅವ್ರು ದೇಹ ತ್ಯಾಗ ಮಾಡ್ತಾರೆ, ಅವ್ರ ಪ್ರಾಣನೇ ಹೊರಟೋಗಿರುತ್ತೆ. ನಾವು ಬೆಳಗ್ಗೆ ಎದ್ದು ನಾವ್ ಇವಾಗ ಸೂರ್ಯನ ಒಂದು ಬೆಳಕನ್ನ ನೋಡ್ತೀವಿ ಅಂತಂದ್ರೆ ನಮ್ಗೆ ಭಗವಂತ ಇನ್ನೊಂದು ಅವಕಾಶ ಕೊಟ್ಟಿದ್ದಾನೆ, ಇನ್ನೊಂದು ದಿನದ ಅವಕಾಶ. ಏನಕ್ಕೆ ಕೊಟ್ಟಿದ್ದಾನೆ? ಇಂದ್ರಿಯ ಸುಖ ಮಾಡ್ಲಿಕ್ಕಲ್ಲ, ಆ ಭಗವಂತನ ಭಕ್ತಿಯನ್ನ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾನೆ. ಸೊ ಅದಕ್ಕೋಸ್ಕರ ನಾವು ಥ್ಯಾಂಕ್ ಯು ಕೃಷ್ಣ ಫಾರ್ ಎವ್ರಿಥಿಂಗ್ ಅಂತ ಹೇಳ್ಬಿಟ್ಟು ನಾವು ಹೇಳೋದನ್ನ ನಾವು ಕಲ್ತ್ಕೋಬೇಕಂತ ಹೇಳ್ಬಿಟ್ಟು ನಮ್ಗೆ ಆಚಾರ್ಯರು ಹೇಳಿದ್ದಾರೆ. ಸೊ ಆದ್ರೆ ಭಗವಂತ ಏನನ್ನೂ ನಿರೀಕ್ಷಣೆ ಮಾಡ್ದಲೆ ನಮ್ಗೆ ಎಲ್ಲವನ್ನ ಕೊಡ್ತಾ ಇದ್ದಾರೆ ಅಲ್ವಾ. ನಾವು 15ನೇ ಅಧ್ಯಾಯದಲ್ಲಿ ತಿಳ್ಕೊಂಡ್ರ ಹಾಗೇನೆ ನಮ್ಮ ಈ ದೇಹಕ್ಕೆ ಏನ್ ಬೇಕು, ನಮ್ಮ ಮನಸ್ಸಿಗೆ ಏನ್ ಬೇಕು, ನಮ್ಮ ಆತ್ಮಕ್ಕೆ ಏನ್ ಬೇಕು, ಎಲ್ಲವನ್ನೂ ಸಹ ಅವರು ಕೊಡ್ತಾ ಇದ್ದಾರೆ. ಅಷ್ಟು ದಯಾಪೂರ್ಣರಾಗಿದ್ದಾರೆ ಅವರು. ನಮ್ಮಿಂದ ಏನೇ ಒಂದು ಥ್ಯಾಂಕ್ಸ್ ಅನ್ನ ಅವರು ಇಚ್ಛೆ ಪಡ್ದಲೆ ಅವರು ಎಲ್ಲವನ್ನ ಒದಗಿಸ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರನೇ ಕೃಷ್ಣ ಅವರು ಹೇಗೆ ಅವರು ಬರ್ತಾರೆ ಈ ಭೌತಿಕ ಪ್ರಪಂಚಕ್ಕೆ ಅಂತಂದ್ರೆ ಅವರ ಅಂತರಂಗ ಶಕ್ತಿಯಿಂದ ಅವ್ರು ಬರ್ತಾರೆ ಹೊರತು ಯಾವುದೇ ಒಂದು ಒತ್ತಾಯದಿಂದ ಅವರು ಬರೋದಿಲ್ಲ ಅಂತ ಹೇಳ್ಬಿಟ್ಟಿಲ್ಲ ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು. ಸೊ ಈಗ 17ನೇ ಶ್ಲೋಕವನ್ನ ನೋಡೋಣಂತೆ. ಸೊ ಇವಾಗ ನಮ್ಗೆ ಕೃಷ್ಣನ್ ಬಗ್ಗೆನೇ ಹೇಳ್ತಾ ಹೋಗ್ತಾ ಇದ್ದಾರೆ ಈಗ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು. ನಮ್ಗೆ ಆಶ್ಚರ್ಯ ಆಗುತ್ತಲ್ಲ, ಇದೇನಿದು ಚೈತನ್ಯ ಮಹಾಪ್ರಭುಗಳ ಆವಿರ್ಭಾವದ ರಹಸ್ಯತಮ ಕಾರಣಗಳು ಅಂತ ಹೇಳ್ಬಿಟ್ಟು ಈಗ ಕೃಷ್ಣನ ಬಗ್ಗೆ ಹೇಳ್ಕೊಂಡು ಹೋಗ್ತಿದ್ದಾರೆ ಅಂತಂದ್ರೆ ನಮ್ಗಿವಾಗ ರಾಧಾರಾಣಿ ತನಕ ಕರ್ಕೊಂಡು ಹೋಗ್ಬೇಕು. ಈಗ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಕೃಷ್ಣ ಆ ರಾಧಾರಾಣಿಯಿಂದ ಎಷ್ಟು ಆಕರ್ಷಿತನಾಗಿದ್ದಾನೆ ಅದನ್ನ ನಮ್ಗೆ ತಿಳಿಸ್ಬೇಕು. ಆಮೇಲೆ
ಕೃಷ್ಣನಿಗೆ ಅನ್ಸುತ್ತೆ, ಓ ಈ ರಾಧಾರಾಣಿ ಏನು ನನ್ನನ್ನ ಆ ನನ್ನ ನನ್ನ ಮೇಲೆ ಅವಳು ಪ್ರೀತಿ ಇಟ್ಕೊಂಡಿದ್ದಾಳಲ್ವಾ, ಸೊ ಅದನ್ನ ನಾನ್ ಅನುಭವಿಸ್ಬೇಕು ಅನ್ನೋ ಒಂದು ಆ ಹಂತ, ಆ ಒಂದು ಹಂತಕ್ಕೆ ಈಗ ನಮ್ಗೆ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಕರ್ಕೊಂಡ್ ಹೋಗ್ತಾ ಇದ್ದಾರೆ. ಇಲ್ಲಾಂದ್ರೆ ನಮ್ಗೆ ಏನಂತಾನೆ ಅರ್ಥ ಆಗೋದಿಲ್ಲ ಅಲ್ವಾ. ಇವಾಗ ಅದಕ್ಕೆ ಕೃಷ್ಣ ಮತ್ತೆ ಆ ಗೋಪಿಕಾಸ್ತ್ರೀಯರು ಇವಾಗ ರಾಧೆ ತನಕನೂ ಅವ್ರು ನಮ್ಗೆ ಕರ್ಕೊಂಡು ಹೋಗ್ತಾರೆ. ಗೋಪಿಕಾಸ್ತ್ರೀಯಲ್ಲಿ ಶ್ರೇಷ್ಠರಾದಂತಹ ರಾಧೆ ತನಕ ನಮ್ಗೆ ಇಲ್ಲಿ ಕರ್ಕೊಂಡು ಹೋಗಿ ಆಮೇಲೆ ನಮ್ಗೆ ಆ ಕಾರಣಗಳನ್ನ ಹೇಳ್ತಾರೆ. ಐಶ್ವರ್ಯ ಜ್ಞಾನೇತೆ ಸಭಾ ಜಗತ್ ಮಿಶ್ರಿತಾ, ಐಶ್ವರ್ಯ ಶಿಥಿಲ ಪ್ರೇಮೇ ನಹಿ ಮೋರ ಪ್ರೀತಾ. ಐಶ್ವರ್ಯ ಜ್ಞಾನೇತೆ ಸಭಾ ಜಗತ್ ಮಿಶ್ರಿತಾ, ಐಶ್ವರ್ಯ ಶಿಥಿಲ ಪ್ರೇಮೇ ನಹಿ ಮೋರ ಪ್ರೀತಾ. ಐಶ್ವರ್ಯ ಜ್ಞಾನೇತೆ ಸಭಾ ಜಗತ್ ಮಿಶ್ರಿತಾ, ಐಶ್ವರ್ಯ ಶಿಥಿಲ ಪ್ರೇಮೇ ನಹಿ ಮೋರ ಪ್ರೀತಾ. ಹರೇ ಕೃಷ್ಣ ಮಾತಾಜಿ. ಐಶ್ವರ್ಯ ಜಾನೇತಿ ಸಭಾ ಜಗತ್ ಮಿಶ್ರಿತ ಐಶ್ವರ್ಯ ಎಲ್ರು ಹೇಳ್ದ ಮತ್ತೆ ಏನು? ಐಶ್ವರ್ಯ ಜ್ಞಾನೇತಿ ಸಭಾ ಜಗತ್ ಮಿಶ್ರಿತ, ಐಶ್ವರ್ಯ ಶಿಥಿಲ ಪ್ರೇಮೇ ನಹಿ ಮೋರ ಪ್ರೀತಾ. ಇನ್ನೊಬ್ರು ಯಾರಾದ್ರೂ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 17. ಒಂದು ನಿಮಿಷ ಐಶ್ವರ್ಯ- ಮಾತಾಜಿ, ನಾನು ಹೇಳ್ತೇನೆ, ಎಲ್ಲರಿಗೂ ಚಾನ್ಸ್ ಸಿಗ್ಲಿ ಮಾತಾಜಿ. ಹರೇ ಕೃಷ್ಣ. ನಿರ್ಮಲಾ ಮಾತಾಜಿ, ನಂದಿನಿ ಮಾತಾಜಿ. ಮಾತಾಜಿ ಹೇಳ್ತೀನಿ. ಶ್ಲೋಕ ಹೇಳ್ಬೇಕಾ ಮಾತಾಜಿ? ಬರೀ ಶ್ಲೋಕ. ಹಾ. ಐಶ್ವರ್ಯ ಜ್ಞಾನೇತೆ ಸಬ್ ಜಗತ್ ಮಿಶ್ರಿತ, ಐಶ್ವರ್ಯ ಶೀತಲ ಪ್ರೇಮೇ ನಹಿ ಮೋರ ಪ್ರೀತ. ಲಲಿತಾ ಆರಾಗಿದೆ. ಕಾಂತಮಣಿ ಮಾತಾಜಿ ಶ್ಲೋಕ ಮಾತ್ರ ಓದಿ. ಹರೇ ಕೃಷ್ಣ ಮಾತಾಜಿ. ಐಶ್ವರ್ಯ ಜ್ಞಾನೇತಿ ಸಭ ಜಗತ್ ಮಿಶ್ರಿತ, ಐಶ್ವರ್ಯ ಶಿಥಿಲ ಪ್ರೇಮೇ ನಹಿ ಮೋರ ಪ್ರೀತ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದ. ನಿರ್ಮಲಾ ಮಾತಾಜಿ ಆ ವರ್ಡ್ ಮತ್ತೆ ಇದನ್ನೆಲ್ಲ ಓದಿ ಮಾತಾಜಿ. ಆಯ್ತು ಮಾತಾಜಿ. ಐಶ್ವರ್ಯ ಜ್ಞಾನೇತೆ ಮಾತಾಜಿ ಹೇಳ್ತೀನಿ. ಭವ್ಯತೆಯಿಂದ ಕೂಡಿದ ಜ್ಞಾನದಿಂದ ಸಭಾ ಸಕಲ ಜಗತ್ತು ಬ್ರಹ್ಮಾಂಡವು ಮಿಶ್ರಿತ ಬೆರಕೆಯು ಐಶ್ವರ್ಯ ಶಿಥಿಲ ಭವ್ಯತೆಯಿಂದ ದುರ್ಬಲಗೊಂಡು ಪ್ರೇಮದಲ್ಲಿ ನಹಿ ಇಲ್ಲ ಮೋರ ನನ್ನ ಪ್ರೀತ ಸಂತೋಷ. ಅನುವಾದ. ಶ್ರೀ ಭಗವಾನ್ ಕೃಷ್ಣನು ಹೀಗೆಂದು ಆಲೋಚಿಸಿದನು, ಇಡೀ ಬ್ರಹ್ಮಾಂಡವು ನನ್ನ ಭವ್ಯತೆಯ ಕಲ್ಪನೆಯಿಂದ ತುಂಬಿ ಹೋಗಿದೆ, ಆದರೆ ಆ ಭವ್ಯತೆಯಿಂದ ದುರ್ಬಲವಾದ ಪ್ರೇಮವು ನನ್ನನ್ನು ತೃಪ್ತಿಗೊಳಿಸುವುದಿಲ್ಲ. ಮಾತಾಜಿ ಸಾಕು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಅನುವಾದ ಶಿಲಪ್ರಭುಪಾದರಿಂದ, ಶಿಲಪ್ರಭುಪಾದವರಿಗೆ ಜಯವಾಗಲಿ. ಸೊ ಇಲ್ಲಿ ಪ್ರಭುಪಾದ್ರು ಏನನ್ನ ಹೇಳ್ತಾ ಇದ್ದಾರೆ ಅನುವಾದದಲ್ಲಿ, ನಾವು ಈ ಬ್ರಹ್ಮಾಂಡವನ್ನ ನೋಡಿದ್ರೆ ಇದು ಭಗವಂತನ ಆ ಒಂದು ಐಶ್ವರ್ಯ ಶಕ್ತಿಯನ್ನ ನಮ್ಗೆ ತೋರಿಸುತ್ತೆ ಅಲ್ವಾ. ನಮ್ಗೆ ಈ ಒಂದು ಐಶ್ವರ್ಯ ಶಕ್ತಿಯಿಂದ ಭಗವಂತನ ಮೇಲೆ ಹಬ್ಬ, ಭಗವಂತ ಇಷ್ಟೊಂದು ಐಶ್ವರ್ಯವಂತನ ಅಂತ ಹೇಳ್ಬಿಟ್ಟು ನಾವು ಭಗವಂತನನ್ನ ಪ್ರೀತಿಸ್ಲಿಕ್ಕೆ ಹೋಗ್ತೀವಲ್ವಾ, ಅದು ಭಗವಂತನಿಗೆ ತೃಪ್ತಿ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅಲ್ವಾ. ನಾವು ಅದಕ್ಕೆ ಎಷ್ಟೊಂದು ಎಕ್ಸಾಂಪಲ್ ಅನ್ನ ನಾವು ನೋಡಿದೀವಿ ಭಾಗವತಮಲ್ಲಿ. ಸೊ ಇವಾಗ ಹಸ್ತಿನಾಪುರಕ್ಕೆ ಕೃಷ್ಣ ಹೋದಾಗ ಅಲ್ಲಿ ದುರ್ಯೋಧನನು ಸಹ ಕೃಷ್ಣನನ್ನ ಅವರು ಇನ್ವೈಟ್ ಮಾಡಿರ್ತಾರೆ. ಆದ್ರೆ ಕೃಷ್ಣನಿಗೆ ಆ ದುರ್ಯೋಧನನ ಅರಮನೆಗೆ ಹೋಗ್ಲಿಕ್ಕೆನೆ ಇಷ್ಟನೇ ಇಲ್ಲ, ಅದ್ರ ಬದಲು ಆ ವಿದುರನ ಆ ಒಂದು ಪುಟ್ಟ ಮನೆಗೆ ಬರ್ಲಿಕ್ಕೆ ಅವರಿಗೆ ಇಷ್ಟ ಆಗತ್ತೆ ಅಲ್ವಾ. ಅಂದ್ರೆ ಭಗವಂತನಿಗೆ ಆ ಒಂದು ಐಶ್ವರ್ಯದಿಂದ ಅವರು ಅಂದ್ರೆ ಮಾರು ಹೋಗೋದಿಲ್ಲ. ಅವರು ಆ ಒಂದು ಭಕ್ತಿ ಭಾವ ಏನಿದೆ ಒಬ್ಬ ಜೀವಿಯಲ್ಲಿ, ಅದರಿಂದ ಅವರು ಮಾರು ಹೋಗ್ತಾರೆ ಅಲ್ವಾ. ನಾವು ಇವಾಗ ಶ್ರೀಕೃಷ್ಣನ ತುಲಾಭಾರವನ್ನು ನಾವು ನೋಡಿದ್ವಿ. ಅಲ್ಲಿ ನಾರದರು ಅಂದ್ರೆ ಆ ಕೃಷ್ಣನ ಆ ಒಂದು ಏನ್ ಹೇಳ್ತಾರೆ ಆ ಪ್ರೀತಿಯ ಅದಕ್ಕೆ ಎಷ್ಟು ಶ್ರೇಷ್ಠ ಮಹತ್ವ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ಲಿಕ್ಕೆ ಅವರು ಒಂದು ಪ್ರಸಂಗವನ್ನ ಅವರು ಸೃಷ್ಟಿ ಮಾಡ್ತಾರೆ ಅಲ್ವಾ. ಸೊ ಸತ್ಯಭಾಮೆ ತನ್ನ ಹತ್ರ ಇರೋ ಎಲ್ಲ ಒಡವೆಯನ್ನು ಸಹ ಅವಳು ಆ ಒಂದು ತಕ್ಕಡಿಯಲ್ಲಿ ಹಾಕ್ತಾಳೆ. ಕೃಷ್ಣ ಒಂದು ಕಡೆ ಕುತ್ಕೊಂಡಿರ್ತಾರೆ, ಇನ್ನೊಂದು ತಕ್ಕಡಿಯಲ್ಲಿ
ಅವ್ರೆಲ್ಲ ಅವಳ ಹತ್ರ ಇರೋಂತ ಎಲ್ಲ ಐಶ್ವರ್ಯನ ಹಾಕಿದ್ರು ಸಹ ಒಂದ್ ಇಂಚನೂ ಸಹ ಕದ್ಲಿಕ್ ಆಗೋದಿಲ್ಲ. ಆ ಒಂದು ತಕ್ಕಡಿ, ಕೃಷ್ಣ ಕುತ್ಕೊಂಡಿರೋ ಅಂತ ತಕ್ಕಡಿ ಒಂದ್ ಚೂರುನು ಚಲಿಸೋದಿಲ್ಲ. ಆದ್ರೆ ಯಾವಾಗ ಆ ರುಕ್ಮಿಣಿ ಮಾತೆ ಒಂದೇ ಒಂದು ತುಳಸಿ ದಳವನ್ನ ಆ ಕೃಷ್ಣನನ್ನ ಜ್ಞಾಪಿಸ್ಕೊಂಡು ಸ್ಮರಣೆ ಮಾಡ್ಕೊಂಡು ಅವಳ ತಕ್ಕಡಿಯಲ್ಲಿ ಇಟ್ಟಿದ ತಕ್ಷಣನೇ ಅದು ಎರಡು ಸಮ ಆಗುತ್ತೆ. ಕೃಷ್ಣನ ಆ ತಕ್ಕಡಿ ಅದು ಆ ಮೇಲೆ ಬರುತ್ತೆ ಅಲ್ವಾ. ಅಂದ್ರೆ ಕೃಷ್ಣ ಅವ್ರು ಯಾವಾಗ್ಲೂ ಸಹ ಆ ಒಂದು ಐಶ್ವರ್ಯಕ್ಕೆ ಅವರು ಮಾರು ಹೋಗೋದಿಲ್ಲ. ಅವ್ರು ಯಾವಾಗ್ಲೂ ಸಹ ಆ ಒಂದು ಜೀವಿಯಲ್ಲಿರುವಂತಹ ಆ ಒಂದು ಭಕ್ತಿ ಭಾವಕ್ಕೆನೆ ಅವರು ಹೆಚ್ಚು ಮಹತ್ವವನ್ನ ಕೊಡೋದು, ಮತ್ತೆ ಅದರಿಂದನೇ ಅವರು ತೃಪ್ತಿಯನ್ನ ಹೊಂದೋದು. ಸೊ ಈ ತರ ನಾವ್ ಎಷ್ಟೊಂದು ಎಕ್ಸಾಂಪಲ್ ಅನ್ನ ನಾವು ನೋಡ್ಬೋದು. ಅದಕ್ಕೆ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ, ಆ ಒಂದು ನನ್ನಲ್ಲಿರುವಂತಹ ಆ ಒಂದು ಐಶ್ವರ್ಯ ಭಾವವನ್ನ ನೋಡಿ ಯಾರಾದ್ರೂ ನನಗೆ ಪ್ರೀತಿಯನ್ನ ಮಾಡಿದ್ರೆ ಅದರಿಂದ ನನಗೆ ತೃಪ್ತಿ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಶ್ಲೋಕ 18, हमारे ईश्वर माने आपना के हीना तारा प्रेमे वश आमी नाहाई अदीना. हमारे ईश्वर माने आपना के हीना तारा प्रेमे वश आमी नाहाई अदीना. हमारे ईश्वर माने आपना के हीना तारा प्रेमे वश आमी नाहाई अदीना. हरे कृष्ण माताजी. ಹರೇ ಕೃಷ್ಣ. ಒಂದ್ ನಿಮಿಷ. ವಿಜಯ್ ಪ್ರಭುಜಿ ಅವರಿಗೆ ಆಗುದಿಲ್ಲ ಕನ್ನಡ ಓದ್ಲಿಕ್ಕೆ. ಓಕೆ, ನಾನು ಲತಾ ಮಾತಾಜಿ. ಆರ್ ಪೂಜಾರಿ ಮಾತಾಜಿ ಓದಿ. ಲತಾ ಆರ್ ಪೂಜಾರಿ, ಲಲಿತಾ ಆರ್ ಪೂಜಾರಿ ಆಗುದಿಲ್ಲವಾ? ವೀಣಾ ಮಾತಾಜಿ, ರವಿ. ನಾನು ಓದ್ತೀನಿ ಮಾತಾಜಿ. ಒಂದು ನಿಮಿಷ ಮಾತಾಜಿ, ನೀವು ಲೈನ್ ಅಲ್ಲಿ ಬರ್ತೀರಾ? ಮಾತಾಜಿ ನಾನು ಓದ್ತೀನಿ ವೀಣಾ. ವೀಣಾ ಮಾತಾಜಿ ಓದಿ. हमारे ईश्वर मने अपने के हीना तारे प्रेमे वस हमी नहाई अदीना. ಹರೇ ಕೃಷ್ಣ. ರವಿ ಪ್ರಭುಜಿ, ರವಿ ಪ್ರಭುಜಿ ಶ್ಲೋಕ ಮಾತ್ರ ಓದಿ. हरे कृष्ण माताजी. हमारे ईश्वर माने अपना के हीना तारा प्रेमे वशा में नाई अदीना. ಹರೇ हरे कृष्ण. ನಮಿತಾ ಮಾತಾಜಿ ಫುಲ್ ಭಾವಾರ್ಥ ಮತ್ತೆ ಇದನ್ನು ನಮಿತಾ ಮಾತಾಜಿ ಓದಿ. हरे कृष्ण माताजी. ಶ್ಲೋಕ ಬೇಡವಾ ಮಾತಾಜಿ? ಶ್ಲೋಕ ಓದಿ ಮಾತಾಜಿ. ಶ್ಲೋಕ 18, हमारे ईश्वर माने नापना के हीना तारा प्रेमे वशा में नाहाई अधीना. ಆಮಾರೆ ನಾನು ಈಶ್ವರ ಪ್ರಭು ಮಾನೆ ಭಾವಿಸುತ್ತಾನೆ, ಆಪನಾಕೆ ತನ್ನನ್ನು ಹೀನ ಕೆಳಮಟ್ಟದವನೆಂದು, ತಾರ ಅವನ ಬಗೆಗೆ, ಪ್ರೇಮೆ ಒಲುಮೆಯಿಂದ, ವಶ ನಿಯಂತ್ರಿತನು, ಆಮಿ ನಾನು, ನಾನಲ್ಲ, ಅಧೀನ ಕೆಳಗಿನವನು. ಅನುವಾದ ಶಿಲಪ್ರಪಾದ್ ಕೀಟ. ನಾನು ಪರಮಪ್ರಭುವೆಂದು ತಾನು ತನ್ನ ಅಧೀನವರ್ತಿ ಎಂದು ಒಬ್ಬ ವ್ಯಕ್ತಿಯು ಭಾವಿಸಿದರೆ ಆ ವ್ಯಕ್ತಿಯ ಪ್ರೇಮಕ್ಕೆ ನಾನು ಉಪಕರಣವಾಗುವುದಿಲ್ಲ. ಅಂತಹ ಪ್ರೇಮವು ನನ್ನನ್ನು ನಿಯಂತ್ರಿಸಲಾರದು. ಮಾತಾಜಿ ಸ್ಪೆಕ್ಟಿಲ್ಲ, ಏನು ಓದಿದೆ ಗೊತ್ತಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ, ಸರಿಯಾಗಿ ಓದಿದ್ದೀರಾ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ ಪ್ರಭುಪಾದರು, ಅನುವಾದ ಶಿಲಪ್ರಭುಪಾದ ಅವರಿಂದ. ಶಿಲಪ್ರಭುಪಾದ ಅವರಿಗೆ ಜಯವಾಗಲಿ. ಸೊ ಇವಾಗ ಭಗವಂತನಿಗೆ ಯಾರಾದ್ರೂ ಸಹ ಅವರ ಐಶ್ವರ್ಯ ಶಕ್ತಿಯನ್ನ ನೋಡ್ಬಿಟ್ಟು, ಓ ಇವರು ತುಂಬಾ ಶ್ರೇಷ್ಠ ವ್ಯಕ್ತಿ ಅಂತ ಹೇಳ್ಬಿಟ್ಟು ಅವರು ಪರಮ ಪ್ರಭು ಅಂತ ಒಪ್ಕೊಂಡು ಅವ್ರಿಗೆ ಗೌರವವನ್ನ ಭಕ್ತಿನ ಸೂಚಿಸಿದ್ರೆ ಭಗವಂತನಿಗೆ ಅಂತಹ ಪ್ರೇಮಕ್ಕೆ ಅವರು ಮಾರು ಹೋಗೋದಿಲ್ಲ. ಸೊ ಆ ಪ್ರೇಮದಿಂದ, ಅಂದ್ರೆ ಅಂತಹ ಐಶ್ವರ್ಯ ಶಕ್ತಿಯನ್ನ ನೋಡಿ ಯಾರು ಭಗವಂತನಿಗೆ ಪ್ರೀತಿಯನ್ನ ಮಾಡ್ತಾ ಇದ್ದಾರೋ ಅವರು ಭಗವಂತನನ್ನ ನಿಯಂತ್ರಣ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾರಿಗೆ ಆ ಶುದ್ಧ ಭಕ್ತಿ ಇದೆಯೋ ಅವ್ರು ಮಾತ್ರನೇ ಭಗವಂತನನ್ನ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ. ನಾವು ಇವಾಗ ದಾಮೋದರ ಲೀಲೆಯಲ್ಲಿ ನೋಡಿದ್ವಿ ಅಲ್ವಾ, ಭಗವಂತನನ್ನ ಯಾರಾದ್ರೂ ಕಟ್ಟಾಕ್ಲಿಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ. ಆದ್ರೆ ಯಶೋಧ ಮಾತೆಗೆ ಕಟ್ಟಾಕ್ಲಿಕ್ಕೆ ಸಾಧ್ಯ ಆಯ್ತು ಅಲ್ವಾ. ನಾವ್ ಅದಕ್ಕೆ ಏನಂತ ಹೇಳ್ತೀವಿ, ಆ ಭಗವಂತನನ್ನ ಕಟ್ಟಾಕ್ಬೇಕಂತಂದ್ರೆ ನಿಜವಾದ ಹಗ್ಗದಿಂದ ನಮ್ಗೆ ಕಟ್ಟಾಕ್ಲಿಕ್ಕೆ ಸಾಧ್ಯ ಇಲ್ಲ, ಪ್ರೇಮ ಅನ್ನೋ ಒಂದು ಹಗ್ಗದಿಂದ ಮಾತ್ರ ನಾವು ಕಟ್ಟಾಕ್ಲಿಕ್ಕೆ ಸಾಧ್ಯ ಅಂತ ನಾವು ಕೇಳಿದೀವಿ ಅಲ್ವಾ. ಅದನ್ನೇ ಇಲ್ಲಿ ನಮ್ಗೆ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಶ್ಲೋಕ 19, आमा के ताये ये भक्ता भजे ये भावे तारे से भावे भजी ये मोर स्वभावे.
आमा के ताये ये भक्ता भजे यही भावे तारे से भावे भजी ए मोर स्वभावे आमा के ताये ये भक्ता भजे यही भावे तारे से भावे भजी ये मोर स्वभावे। हरे कृष्ण माताजी। ರಾಜು ಪ್ರಭುಜಿ ಓದಿ ಶ್ಲೋಕ ಓದಿ. ಎಸ್ ಮಾತಾಜಿ ಓದ್ತೀನಿ ಮಾತಾಜಿ. ಅಮಕೇತ ಯಯಿ ಭಕ್ತ ಭಜೆ ಯಯಿ ಭಾವೆ तारे से भावे भजी ए मोर स्वभावे। ಲಕ್ಷ್ಮೀ PM ಮಾತಾಜಿ ಶ್ಲೋಕ ಮಾತ್ರ ಓದಿ. ಹರೇ ಕೃಷ್ಣ ಮಾತಾಜಿ ಓದ್ತೀನಿ, ಸ್ವಲ್ಪ ದೊಡ್ಡದು ಮಾಡ್ಕೊಂತೀನಿ. ಆಮೇಕೆ ತಾಯೇ ಭಕ್ತ ಭಜೆ ಯही भावे तारे से भावे भजे ये मोर स्वभावे। ಹರೇ ಕೃಷ್ಣ ಮಾತಾಜಿ. ಪದ್ಮ ಮಾತಾಜಿ ಶ್ಲೋಕ ಶಬ್ದಗಳ ಅರ್ಥ ಭಾವಾರ್ಥ ಅನುವಾದ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 19. ಆಮಕೇತ ಏತೆ ಭಕ್ತ ಭಜೆ ಹೀಯೇ ಭಾವೆ ತಾರೆ ಸೆ ಭಾವೆ ಭಜಿ ಯೇ ಮೋರ ಸ್ವಭಾವೆ. ಅಮಾಕೆ ನಾನು, ತಾ ನಿಜವಾಗಿ, ಏ ಯಾವುದೇ, ಭಕ್ತ ದೈವ ಭಕ್ತನು, ಭಜೆ ಭಜಿಸುತ್ತಾನೆಯೋ, ಈ ಯಾವ, ಭಾವೆ ಮನಸ್ಸಿನಿಂದ, ತಾರೆ ಅವನ, ಸೇ ಅದು, ಭಾವೆ ಮನಸ್ಸಿನಿಂದ, ಭಜಿ ನಾನು ಸ್ಪಂದಿಸುತ್ತೇನೆ, ಈ ಮೋರ ನನ್ನ ಸ್ವಭಾವೇ ಪ್ರಕೃತಿಯಲ್ಲಿ. ಅನುವಾದ: ನನ್ನ ಭಕ್ತನು ನನ್ನನ್ನು ಯಾವುದೇ ದಿವ್ಯ ರಸದಲ್ಲಿ ಪೂಜಿಸಿದರೂ ಅಂತ ಪೂಜೆಗೆ ನಾನು ಹೋಗೊಡುತ್ತೇನೆ, ಅದು ನನ್ನ ಸ್ವಭಾವ. ಭಾವಾರ್ಥ ಓದ್ಲ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಭಾವಾರ್ಥ ಓದ್ಲಾ? ಭಾವಾರ್ಥ: ಭಕ್ತಿ ಸೇವೆ ಮಾಡುವಾಗ ಭಕ್ತರು ತಮ್ಮ ಅಂತರ್ಗತ ಸ್ವಭಾವವನ್ನು ಅನುಸರಿಸಿ ಭಗವಂತ ಅದೇ ಅಂತರ್ಗತ ಸ್ವಭಾವದ ತನ್ನನ್ನು ಭಕ್ತರಿಗೆ ಪ್ರಕಟಿಸಿಕೊಳ್ಳುತ್ತಾನೆ. ಜನರು ಸಾಮಾನ್ಯವಾಗಿ ಭಗವಂತನನ್ನು ಪೂಜ್ಯ ಬುದ್ಧಿಯಿಂದ ಕಾಣುತ್ತಾರೆ. ಆದರೂ ಭಕ್ತರು ತನ್ನನ್ನು ತಮ್ಮ ಪ್ರೀತಿಯ ಮಗನೆಂದೋ, ಆಪ್ತ ಗೆಳೆಯನೆಂದೋ ಅಥವಾ ಸಹಜ ಪ್ರೀತಿ ಇರುವ ಮಧುಗ ಒಣಗನೆಂದೋ ಪರಿಗಣಿಸಿ ಸೇವೆ ಮಾಡಿದರೆ ಭಗವಂತನಿಗೆ ಹೆಚ್ಚು ಸಂತೋಷವಾಗುತ್ತದೆ ಎಂಬುದನ್ನು ಪ್ರಭುವಿನ ವೃಂದಾವನದ ಲೀಲೆಗಳು ತೋರಿಸಿಕೊಟ್ಟವು. ಇಂತಹ ದಿವ್ಯ ಪ್ರೇಮಕ್ಕೆ ಮೇಲೆ ಭಕ್ತಿಗೊಗ್ಗದ ಎಂಬುದನ್ನು ಪ್ರಭುವಿನ ವೃಂದಾವನಲ್ಲಿ ತೋರಿಸಿಕೊಟ್ಟವು. ಇಂತಹ ದಿವ್ಯ ಸಂಬಂಧದಲ್ಲಿ ಭಗವಂತ ಪ್ರೇಮದ ಅಧೀನ ಧ್ಯೇಯವಾಗಿರುತ್ತಾನೆ. ಇಂತಹ ಪರಿಶುದ್ಧ ದೈವ ಪ್ರೇಮಕ್ಕೆ ಮೇಲಿನ ಭಕ್ತಿಗೊಗ್ಗದ ಅಪೇಕ್ಷೆಗಳ ಬಣ್ಣ ಬೆರೆತಿರುವುದಿಲ್ಲ. ಹಾಗೆಯೇ ಯಾವ ತರನ ಕಾವ್ಯಕರ್ಮ ಅಥವಾ ಆಧಾರಿತ ತತ್ವಶಾಸ್ತ್ರೀಯ ಊಹಾಪೋಹಗಳ ದ್ವೈಪವು ಭಕ್ತಿಗೆ ಅಂಟಿಕೊಂಡಿರುವುದಿಲ್ಲ. ಇದು ಪರಿಶುದ್ಧ ಹಾಗೂ ಸ್ವಾಭಾವಿಕ ದೈವ ಪ್ರೇಮವಾಗಿದ್ದು ಭಕ್ತನು ದಿವ್ಯ ನೆಲೆಯಲ್ಲಿರುವ ಹೊತ್ತಿಲಲ್ಲಿ ಸ್ವಯಂ ಪ್ರೇರಣೆಯಿಂದ ಉದ್ದೇಶಿತದ್ದಾಗಿರುತ್ತದೆ. ಲೌಕಿಕ ವಾತ್ಸಲ್ಯದಿಂದ ಮುಕ್ತವಾದ ಅನುಕೂಲಕರ ಪರಿಸರದಲ್ಲಿ ಈ ಬಗೆಯ ಭಕ್ತಿ ಸೇವೆಯನ್ನು ಮಾಡಲಾಗುತ್ತದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸೊ ಶ್ಲೋಕ 19ರಲ್ಲಿ ಅನುವಾದ ಮತ್ತು ಭಾವಾರ್ಥ ಶಿಲ ಪ್ರಭುಪಾದವರಿಂದ, ಶಿಲ ಪ್ರಭುಪಾದವರಿಗೆ ಜಯವಾಗ್ಲಿ. ಸೊ ಇಲ್ಲಿ ಅನುವಾದದಲ್ಲಿ ಪ್ರಭುಪಾದರು ಏನನ್ನ ಹೇಳ್ತಾ ಇದ್ರೆ, ಭಗವಂತನಿಗೆ ಯಾವುದೇ ಒಂದು ರಸದಲ್ಲಿ ಅವನ ಭಕ್ತ ಪೂಜೆ ಮಾಡಿದ್ರೆ ಭಗವಂತ ಅದನ್ನ ಅವರು ಸ್ವೀಕರಿಸ್ತಾರೆ. ಸೊ ಅಂತಹ ಪೂಜೆಗೆ ನಾನು ಹೋಗೊಡ್ತೀನಿ, ನಾನು ಅವರಿಗೆ ಸ್ಪಂದಿಸ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ರೆ ಅದು ಭಗವಂತನ ಸ್ವಭಾವ. ಸೊ ಅಂದ್ರೆ ಭಗವಂತ ಬೇರೆಯವರು ಯಾವ್ದಾದ್ರು ಅವ್ರಿಗೆ ಇಷ್ಟವಾಗಿರೋ ರಸದಲ್ಲಿ ಅವ್ರಿಗೆ ಸೇವೆಯನ್ನ ಮಾಡಿದಾಗ ಭಗವಂತ ಅದನ್ನ ಸ್ವೀಕರಿಸ್ತಾನೆ, ಅದಕ್ಕೆ ಸ್ಪಂದಿಸ್ತಾನೆ ಅಂತ ಹೇಳ್ತಾ ಇದಾರೆ. ಸೊ ಭಾವಾರ್ಥದಲ್ಲಿ ಪ್ರಭುಪಾದರು ಏನನ್ನ ಹೇಳ್ತಾ ಇದಾರೆ, ಸೊ ನಮ್ಗೆ ಇಲ್ಲಿ ಬೇರೆ ಬೇರೆ ರಸಗಳು ಯಾವ್ದಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ನಮ್ಗೆಲ್ಲ ಗೊತ್ತಿರೋ ಹಾಗೇನೆ ಎಷ್ಟು ರಸಗಳು, ಪ್ರೈಮರಿ ರಸ, ಪ್ರಾಥಮಿಕ ರಸಗಳು ಎಷ್ಟು ತರ ಇದೆ? ಹರೇ ಕೃಷ್ಣ. 5. ಯಾವ್ದ್ಯಾವ್ದು ಮಾತಾಜಿ? ವಾತ್ಸಲ್ಯ ರಸ, ಫಸ್ಟ್ನೇದು ಶಾಂತರಸ, ಶಾಂತರಸ, ವಾತ್ಸಲ್ಯ ರಸ, ದಾಸ್ಯ ರಸ, ಸತ್ಯರಸ, ವಾತ್ಸಲ್ಯ ರಸ, ಮಾಧುರ್ಯ ರಸ, ಮಾಧುರ್ಯ ರಸ. ಸೊ ಇದು 5 ರಸಗಳು ಪ್ರಾಥಮಿಕ ರಸಗಳು ಅಲ್ವಾ? ಸೊ ಅದು ಬಿಟ್ರೆ ಇನ್ನ 7 ರಸಗಳು, ಅದು ಸೆಕೆಂಡರಿ ರಸಗಳಿದೆ, ಅನುಷಂಗಿಕ ರಸಗಳಿದೆ. ಸೊ ಒಟ್ಟು 12 ರಸಗಳಿದೆ. ಅದರಲ್ಲಿ 5 ಮುಖ್ಯವಾಗಿರುವಂತಹ ರಸದಲ್ಲಿ ಭಗವಂತ ಅವರು ಭಕ್ತರ ಜೊತೆ ಅವರು ಒಂದು ಬಾಂಧವ್ಯವನ್ನ ಅವರು ಇಟ್ಕೋತಾರೆ. ಸೊ ಇವಾಗ ಜನರು ಇವಾಗ ಯೂಶಲಿ ಏನ್ ಮಾಡ್ತಾರೆ, ಭಗವಂತನನ್ನ ಅವರು
ಆ ಒಂದು ದಾಸ್ಯ ಭಾವದಿಂದ ಅವರು ಪೂಜೆ ಮಾಡ್ತಾರೆ ಅಲ್ವಾ. ಭಗವಂತನ ಆ ಶ್ರೇಷ್ಠತೆಯನ್ನ ನೋಡ್ಬಿಟ್ಟು ಆ ದಾಸ್ಯ ರಸದಲ್ಲಿ ಆ ಭಗವಂತನ ಜೊತೆ ಒಂದು ಸಂಬಂಧವನ್ನ ಅವರು ಇಟ್ಕೋತಾರೆ. ಆದ್ರೆ ಭಗವಂತನಿಗೆ ಇಲ್ಲಿ ತುಂಬಾ ಸಂತೋಷ ಕೊಡೋದು ಯಾವ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತನಿಗೆ ಆ ಒಂದು ಸಖ್ಯ ಭಾವ ಆಗ್ಲಿ ಅಥವಾ ವಾತ್ಸಲ್ಯ ಭಾವ ಆಗ್ಲಿ, ಮಾಧುರ್ಯ ಭಾವ ಅಂದ್ರೆ ತುಂಬಾ ಇಷ್ಟ ಅವರಿಗೆ. ಸೊ ಸಖ್ಯ ಭಾವ ಅಂತಂದ್ರೆ ಸ್ನೇಹಿತರ ನಡುವೆ ಇರುವಂತಹ ಆ ಒಂದು ರಸ. ಆ ವಾತ್ಸಲ್ಯ ಭಾವ ಅಂತಂದ್ರೆ ತಂದೆ ಮಗನ ಜೊತೆ ಅಥವಾ ತಾಯಿ ಮಗನ ಜೊತೆ ಇರುವಂತಹ ಆ ಒಂದು ರಸ. ಮಾಧುರ್ಯ ರಸ ಅಂತಂದ್ರೆ ಗಂಡ ಹೆಂಡತಿ ಅಥವಾ ಒಂದು ಗಂಡು ಹೆಣ್ಣಿನ ನಡುವೆ ಇರುವಂತಹ ರಸ. ಈ ರಸ ಭಗವಂತನಿಗೆ ತುಂಬಾ ಹೆಚ್ಚು ಸಂತೋಷ ಕೊಡುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇದೇ ರಸವನ್ನ ಭಗವಂತ ಅವರು ವೃಂದಾವನದಲ್ಲಿ ಇದ್ದಾಗ ಅದನ್ನ ಅವರು ಆಸ್ವಾದನೆ ಮಾಡಿರೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮತ್ತೆ ಇವೆಲ್ಲನೂ ಸಹ ತುಂಬಾ ಪರಿಶುದ್ಧವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಸಖ್ಯ ರಸ, ವಾತ್ಸಲ್ಯ ರಸ, ಮಾಧುರ್ಯ ರಸ ತುಂಬಾ ಪರಿಶುದ್ಧವಾಗಿರುತ್ತೆ. ಅದಕ್ಕೆ ಯಾವುದೇ ಒಂದು ಬೆರಕೆ ಇರೋದಿಲ್ಲ. ಇವಾಗ ನನಗೆ ಭಗವಂತನಿಗೆ ನಾನು ಹೋಗಿ ಬೆಳಗ್ಗೆ ನಾನು ಅಥವಾ ದೇವಸ್ಥಾನಕ್ಕೆ ಹೋಗಿ ನಾನು ಹಣ್ಣು ಕಾಯಿ ಒಡಿಸ್ಕೊಂಬಂದ್ರೆ ನನಗೆ ಏನೋ ಒಂದು ಇಚ್ಛೆ ಇರುತ್ತೆ ಅಲ್ವಾ. ಭಗವಂತ ನನಗೆ ಈ ಒಂದು ಆಸೆ ಇದೆ, ಈ ಒಂದು ಇಚ್ಛೆ ಇದೆ, ಇದನ್ನ ನೀನು ನೆರವೇರಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ದೇವಸ್ಥಾನಕ್ಕೆ ಹೋಗ್ತೀನಿ. ಅಂದ್ರೆ ಅಲ್ಲಿ ಅದಕ್ಕೆ ಏನೋ ಒಂದು ಬೆರ್ತಿದೆ, ಒಂದು ಕಾಮ್ಯ ಕರ್ಮ ಏನೋ ಒಂದು ಬೆರ್ತಿದೆ, ಅಥವಾ ನನಗೇನೋ ಒಂದು ಜ್ಞಾನ ಬರ್ಬೇಕು ಅಂತ ಯಾವುದೋ ಒಂದು ಬೆರಕೆ ಅನ್ನೋದು ಇರುತ್ತೆ ನಾವು ಇವಾಗ ಭೌತಿಕವಾಗಿ ನಾವಿವಾಗ ಮಾಡುವಂತಹ ಪೂಜೆಯಲ್ಲಿ. ಆದ್ರೆ ಈ ವ್ರಜವಾಸಿಗಳು ಆ ಒಂದು ಭಗವಂತನಿಗೆ ಏನು ಪೂಜೆಯನ್ನ ಅಥವಾ ಸೇವೆಯನ್ನ ಮಾಡ್ತಿದ್ರೋ ಅದು ತುಂಬಾ ಪರಿಶುದ್ಧವಾಗಿರ್ತಾ ಇತ್ತು, ಯಾವುದೇ ಒಂದು ಬೆರಕೆ ಅನ್ನೋದು ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ನೆಕ್ಸ್ಟ್ ಶ್ಲೋಕ ನೋಡೋಣಂತೆ. ಶ್ಲೋಕ 20. ಇದು ನಮ್ಗೆ ಗೊತ್ತಿರುವಂತಹ ಶ್ಲೋಕ. ಭಗವದ್ಗೀತೆಯಲ್ಲಿ 4ನೇ ಅಧ್ಯಾಯದಲ್ಲಿ ಬಂದಿರುವಂತಹ ಶ್ಲೋಕ ಇದು. 11ನೇ ಶ್ಲೋಕ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತತೈವ ಭಜಾಮ್ಯಹಂ ಮಮ ವರ್ತ್ಮಾನುವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತತೈವ ಭಜಾಮ್ಯಹಂ ಮಮ ವರ್ತ್ಮಾನುವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತತೈವ ಭಜಾಮ್ಯಹಂ ಮಮ ವರ್ತ್ಮಾನುವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. ಹರೇ ಕೃಷ್ಣ ಮಾತಾಜಿ. ನಾಗವೇಣಿ ಮಾತಾಜಿ. ಹರೇ ಕೃಷ್ಣ. ನೆಕ್ಸ್ಟ್ ಯಾರು ಓದ್ಬೇಕಾಗಿತ್ತು? ಓದಿ, ಒಬ್ರು ಓದಿ. ಮಾತಾಜಿ ಬರ್ತಾರೆ ಅನ್ಸುತ್ತೆ. ಓದಿ ಮಾತಾಜಿ. ಒಂದೇ ನಿಮಿಷ. ಚಿತ್ರ ಮೋಹಿನಿ ಮಾತಾಜಿ ಮತ್ತೆ ಜ್ಯೋತಿಶ್ರೀ ಮಾತಾಜಿ ಓದ್ಲಿಕ್ಕೆ ಮ್ಯೂಟ್ ಆಗಿದೆ. ಹರೇ ಕೃಷ್ಣ. ಜ್ಯೋತಿಶ್ರೀ ಮಾತಾಜಿ ಓದಿ. ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 20. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತತೈವ ಭಜಾಮ್ಯಹಂ ಮಮ ವರ್ತಾನುವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಚಿತ್ರ ಮೋಹಿನಿ ಮಾತಾಜಿ ಶ್ಲೋಕ ಓದಿ. ಚಿತ್ರ ಮೋಹಿನಿ ಮಾತಾಜಿ. ಹರೇ ಕೃಷ್ಣ. ಒಂದ್ ನಿಮಿಷ ಮಾತಾಜಿ ಓದ್ದೆ. ಒಂದ್ ನಿಮಿಷ ಮಾತಾಜಿ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸಾ ತಥೈವ ಭಜಾಮ್ಯಹಂ ಮಮ ವರ್ತ್ಮಾನುವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಪ್ರವೀಣ ಮಾತಾಜಿ ಶಬ್ದಗಳ ಅರ್ಥ, ಶ್ಲೋಕ, ಅನುವಾದ, ಭಾವಾರ್ಥ ಓದಿ. ಪ್ರವೀಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 20. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ ಮಮ ವರ್ತ್ಮಾನುವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಶಬ್ದಾರ್ಥ. ಯೇ ಯಾವೆಲ್ಲ, ಯಥ ಹೇಗೆ, ಮಾಂ ನನಗೆ, ಪ್ರಪದ್ಯಂತೆ ಶರಣಾಗತರಾಗುವರು, ತಥಾ ಹಾಗೆ, ಏವ ನಿಶ್ಚಯವಾಗಿಯೂ, ಭಜಾಮಿ ಪ್ರತಿಫಲ, ಅಹಂ ನಾನು, ವರ್ತ್ಮ ಹಾದಿಯನ್ನು, ಅನುವರ್ತಂತೆ ಹಿಡಿದು ನಡೆಯುತ್ತಾರೆ ಮನುಷ್ಯ ಮಾನವರೆಲ್ಲರೂ. ಪಾರ್ಥ ಓ ಪ್ರತಾಪುತ್ರನೇ, ಸರ್ವಶಃ ಎಲ್ಲ ವಿಧಗಳಲ್ಲಿಯೂ. ಅನುವಾದ. ನನ್ನ ಭಕ್ತರು ನನಗೆ ಯಾವ ಯಾವ ವಿಧದಲ್ಲಿ ಶರಣಾಗತರಾಗುತ್ತಾರೋ ಅದನ್ನು ಅನುಸರಿಸಿ
ನಾನು ಅವರಿಗೆ ಪ್ರತಿಫಲ ನೀಡುತ್ತೇನೆ. ಹೇ ಪ್ರತಾಪುತ್ರನೇ, ಪ್ರತಿಯೊಬ್ಬರೂ ಎಲ್ಲ ರೀತಿಗಳಲ್ಲೂ ನನ್ನ ಹಾದಿಯನ್ನು ಅನುಸರಿಸಿ ನಡೆಯುವರು. ಭಾವಾರ್ಥ ಓದ್ಬೇಕಾ ಮಾತಾಜಿ? ಓದಿ ಓದಿ. ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಭಾವಾರ್ಥ: ಪೂರ್ವದಲ್ಲಿ ಎಂದರೆ ಕುರುಕ್ಷೇತ್ರದ ಯುದ್ಧಕ್ಕಿಂತ ಸುಮಾರು 120 ದಶಲಕ್ಷ ವರ್ಷಗಳ ಹಿಂದೆ ಗೀತಾ ರಹಸ್ಯವನ್ನು ತಾನು ಸೂರ್ಯ ಭಗವಾನನಿಗೆ ಬೋಧಿಸಿದ್ದಾಗಿ ಕೃಷ್ಣನು ಭಗವದ್ಗೀತೆಯ 4ನೇ ಅಧ್ಯಾಯದಲ್ಲಿ ದೃಢಪಡಿಸುತ್ತಾನೆ. ಈ ಗೀತೋಪದೇಶದ ಸಂದೇಶವನ್ನು ಗುರು ಶಿಷ್ಯ ಪರಂಪರೆಯ ಮೂಲಕ ಗ್ರಹಿಸಲಾಯಿತು. ಆದರೆ ಕಾಲಕ್ರಮೇಣ ಈ ಜ್ಞಾನವಾಹಿನಿಯ ತಂತುವನ್ನು ಹೇಗೋ ಕಡಿದು ಹಾಕಲಾಯಿತು. ಹೀಗಾಗಿ ಒಂದ್ ನಿಮಿಷ ಮಾತಾಜಿ. ಹೀಗಾಗಿ ಭಗವಾನ್ ಕೃಷ್ಣನು ಮತ್ತೊಮ್ಮೆ ಆವಿರ್ಭವಿಸಿ ತನ್ನ ಶಿಷ್ಯ ಅರ್ಜುನನಿಗೆ ಓದಿ ಮಾತಾಜಿ. ತನ್ನ ಶಿಷ್ಯ ಅರ್ಜುನನಿಗೆ ಗೀತಾ ರಹಸ್ಯವನ್ನು ಬೋಧಿಸಿದನು. ಪ್ರಸ್ತುತ ಶ್ಲೋಕವನ್ನು ಭಗವದ್ಗೀತೆ 4.11ರಲ್ಲಿ ಭಗವಂತನು ನುಡಿದದ್ದು ತನ್ನ ಈ ಅವತಾರದಲ್ಲೇ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಇವಾಗ ಈ ಶ್ಲೋಕ 20 ಇದು ಭಗವದ್ಗೀತೆಯಿಂದ ಆರಿಸ್ಕೊಂಡಿರುವಂತ ಶ್ಲೋಕ. ಸೊ ಇಲ್ಲಿ ನಮ್ಗೆ ಭಾವಾರ್ಥದಲ್ಲಿ ಪ್ರಭುಪಾದರು ಏನನ್ನ ಹೇಳ್ತಿದ್ದಾರೆ, ಈ ಶ್ಲೋಕವನ್ನ ಭಗವಂತ ಯಾವಾಗ ನುಡಿದ್ರು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಸೊ ಇದು ಕುರುಕ್ಷೇತ್ರ ಯುದ್ಧಕ್ಕಿನ್ನ 120 ದಶ ವರ್ಷಗಳ ಹಿಂದೆ ಮೊದಲ ಬಾರಿ ಅವರು ಸೂರ್ಯ ಭಗವಾನನಿಗೆ ಭಗವದ್ಗೀತೆಯನ್ನ ಬೋಧಿಸಿದ್ರು ಅಂತ ಹೇಳ್ಬಿಟ್ಟು ನಮ್ಗೆ 4ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಸೊ ಅದಾದ್ಮೇಲೆ ಅದು ರಾಜ ಪರಂಪರೆಯಲ್ಲಿ ಬರ್ತಾ ಇತ್ತು. ಸೊ ಈ ಒಂದು ಏನು ಆ ಸಂದೇಶ ಅದು ಕಡ್ದ ಆಯ್ತು, ಅಂದ್ರೆ ಅದು ಛೇದ ಆಯ್ತು ಅಂತ ಹೇಳ್ಬಿಟ್ಟು ಭಗವಂತನಿಗೆ ಅನ್ಸುತ್ತೆ. ಅದಕ್ಕೋಸ್ಕರ ಅವರು ಮತ್ತೊಮ್ಮೆ ಅವರು ಕೃಷ್ಣನಾಗಿ ಅವರು ಬಂದಾಗ ಅವರು ಅರ್ಜುನನಿಗೆ ಈ ಗೀತೆಯನ್ನ ಅವರು ಬೋಧನೆ ಮಾಡಿದ್ರು. ಆ ಸಮಯದಲ್ಲಿ ಈ ಶ್ಲೋಕವನ್ನ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದ ನಮ್ಗೆ ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ. ಸೊ ನಾವಿಲ್ಲಿ ತುಂಬಾ ಮುಖ್ಯವಾಗಿ ಅರ್ಥ ಮಾಡ್ಕೊಳೋದು ಏನು ಅಂತಂದ್ರೆ, ಸೊ ಭಗವಂತನಿಗೆ ಭಕ್ತರು ಯಾವ ಒಂದು ಭಾವದಲ್ಲಿ ಅವರು ಶರಣಾಗ್ತಾರೋ ಅದೇ ಭಾವದಲ್ಲಿ ಭಗವಂತ ಅವರಿಗೆ ಸ್ಪಂದನೆಯನ್ನ ಮಾಡ್ತಾರೆ. ಇವಾಗ ನಮ್ಗೆ ಭಗವಂತನಿಗೆ ನನಗೆ ಮಗು ಅಂತ ಅನ್ಕೊಂಡ್ರೆ, ಸೊ ಭಗವಂತ ನಮ್ಗೆ ಅದೇ ತರ ಅವರು ನಮ್ಗೆ ಸ್ಪಂದಿಸ್ತಾರೆ. ಸೊ ನಾನಿಲ್ಲ ನನಗೆ ಪ್ರಿಯಕರ ಅಂತ ಅನ್ಕೊಂಡ್ರೆ ಅದೇ ಒಂದು ಭಾವದಲ್ಲಿ ಅವರು ನನಗೆ ಸ್ಪಂದನೆ ಮಾಡ್ತಾರೆ. ಸೊ ಅದಕ್ಕೆ ನಮ್ಗೆ ಆಚಾರ್ಯರು ಏನನ್ನ ಹೇಳ್ತಾರೆ ಅಂತಂದ್ರೆ, ನಾವ್ ಇವಾಗ ಭಕ್ತಿಯನ್ನ ಮಾಡಿ ನಾವು ಭಗವಂತನ ಲೋಕಕ್ಕೆ ಹೋಗುವಂತಹ ಅರ್ಹತೆಯನ್ನು ನಾವು ಪಡ್ಕೊಂಡಾಗ, ನಾವು ಗೋಲೋಕ ವೃಂದಾವನಕ್ಕೆ ಹೋದಾಗ ನಮ್ಗೆ ಆ ಭಗವಂತನನ್ನ ನಾವು ಮುಖತಃ ಭೇಟಿಯಾದಾಗ ಅವ್ರನ್ನ ನೋಡಿದ ತಕ್ಷಣ ಅವರ ಒಂದು ಅಪೂರ್ವ ಸೌಂದರ್ಯವನ್ನ ನೋಡಿದ ತಕ್ಷಣ ನಮ್ಗೆ ಪ್ರಜ್ಞೆ ತಪ್ಪಿಬಿಡ್ತೀವಂತೆ. ಸೊ ಪ್ರಜ್ಞೆ ತಪ್ಪಿ ಬಿದ್ದಾಗ ಆ ಭಗವಂತನ ದೇಹದಿಂದ ಬಂದಿರುವಂತಹ, ಅಂದ್ರೆ ಫಸ್ಟ್ ಇವಾಗ ಏನಾಗ್ತಿದೆ, ಕಣ್ಣುಗಳಿಂದ ನಾವು ಭಗವಂತನ ದರ್ಶನವನ್ನ ಮಾಡ್ತಾ ಇದೀವಿ. ನಮ್ಮ ಎಲ್ಲಾ ಇಂದ್ರಿಯಗಳು ಸಹ ಭಗವಂತನಿಗೆ ಇವಾಗ ಅದು ಸೇವೆಯನ್ನ ಮಾಡುತ್ತೆ. ಇವಾಗ ಮುಂದೆ ನಾವು ತಿಳ್ಕೊಂತ ಹೋದ್ರೆ, ಸೊ ಇವಾಗ ಕಣ್ಣುಗಳಿಂದ ನಾವು ಭಗವಂತನನ್ನ ನೋಡಿದ ತಕ್ಷಣನೇ ನಮ್ಗೆ ಏನು ಆ ಒಂದು ಆನಂದ ಪರವಶತೆಯಲ್ಲಿ ನಾವು ಬಿದ್ಬಿಡ್ತೀವಂತೆ, ಪ್ರಜ್ಞೆ ತಪ್ಪಿ ಬೀಳ್ತೀವಂತೆ. ಅದಾದ್ಮೇಲೆ ಭಗವಂತನ ದೇಹದಿಂದ ಆ ಒಂದು ಸುಗಂಧ ನಮ್ಮ ಮೂಗಿಗೆ ಅದು ತಾಕುತ್ತಂತೆ. ಅವಾಗ ಮತ್ತೆ ನಮ್ಗೆ ಎಚ್ಚರಿಕೆ ಆಗತ್ತಂತೆ, ನಾವು ಮತ್ತೆ ಭಗವಂತನ ದರ್ಶನ ಮಾಡ್ತೀವಂತೆ. ಮತ್ತೆ ಭಗವಂತನ ದರ್ಶನ ಮಾಡಿದ ತಕ್ಷಣ ಮತ್ತೆ ನಮ್ಗೆ ಪ್ರಜ್ಞೆ ತಪ್ಪುತ್ತಂತೆ. ಸೊ ಅದಾದ್ಮೇಲೆ ಭಗವಂತ ನಮ್ಗೆ ನಮ್ಮ ಈ ಒಂದು ದೀಕ್ಷಾ ಹೆಸರಿನಿಂದ ಕರೀತಾರಂತೆ. ಸೊ ಆ ದೀಕ್ಷಾ ಹೆಸರಿನಿಂದ ಕರೆದಾಗ ನಾವು ಎಚ್ಚರಕೊಳ್ತೀವಂತೆ. ಸೊ ಎಚ್ಚರಗೊಂಡಾಗ ಮತ್ತೆ ನಾವು ಭಗವಂತನ ದರ್ಶನ ಆಗತ್ತೆ, ಮತ್ತೆ ನಮ್ಗೆ ಮೂರ್ಛೆ ತಪ್ತೀವಂತೆ. ಸೊ ಇವಾಗ ಮೊದ್ಲೇನಾಯ್ತು, ಕಣ್ಣುಗಳಿಂದ ನೋಡಿದ್ವಿ, ಅದಾದ್ಮೇಲೆ ನಮ್ಮ ಮೂಗು ಆ ಒಂದು ಇಂದ್ರಿಯ ಅದು ಭಗವಂತನ ಶರೀರದಿಂದ ಬರುವಂತಹ ಒಂದು ಸುಗಂಧ ವಾಸನೆಯನ್ನ ಗ್ರಹಿಸ್ತು. ಅದಾದ್ಮೇಲೆ ಭಗವಂತ ಅವರು ನಮ್ಮ ಹೆಸರನ್ನ ಹಿಡಿದು ಕೂಗ್ತಾರೆ. ಆಗ ನಮ್ಮ ಕಿವಿಗಳಿಂದ ನಾವು ಆ ಭಗವಂತನಿಗೆ ನಾವು ಸ್ಪಂದಿಸ್ತೀವಿ. ಅದಾದ್ಮೇಲೆ ಕೊನೆಗೆ ಭಗವಂತ ಅವ್ರು ನಮ್ಮನ್ನ ಬಂದು ಅವರು ಸ್ಪರ್ಶಿಸ್ತಾರಂತೆ. ಸೊ ಸ್ಪರ್ಶಿಸಿದ್ಮೇಲೆ ನಾವು ಮತ್ತೆ ಎಚ್ಚರಗೊಳ್ತೀವಿ. ಸೊ ಆಗ ನಮ್ಗೆ ಯಾವ ಭಾವದಲ್ಲಿ ನಾವು ಭಗವಂತನನ್ನ ನಾವು ಭಕ್ತಿಯನ್ನ ಮಾಡುದು, ಆ ಭಾವದಲ್ಲಿ ನಮ್ಗೆ ಭಗವಂತ ಪ್ರತಿಸ್ಪಂದನೆ ಮಾಡ್ತಾರಂತೆ. ನಾವಿವಾಗ ಭಗವಂತನನ್ನ ದಾಸ್ಯ ಭಾವದಲ್ಲಿ ಏನಾದ್ರೂ ನಾವು ಭಕ್ತಿಯನ್ನ ಮಾಡಿದ್ರೆ ಭಗವಂತ ನಮ್ಮ ತಲೆ ಮೇಲೆ ಅವರ ಪಾದ ಕಮಲಗಳನ್ನ ಅವ್ರು ಸ್ಪರ್ಶ ಮಾಡ್ತಾರಂತೆ. ನಾವೇನಾದ್ರೂ ಸಹ ಸಖ್ಯ ಭಾವದಲ್ಲಿ ಏನಾದ್ರೂ ನಾವು ಭಕ್ತಿಯನ್ನ ಮಾಡಿದ್ರೆ ನಮ್ಗೆ ಅವರು ಶೇಕ್ ಹ್ಯಾಂಡ್ ಅನ್ನ ಕೊಡ್ತಾರಂತೆ, ಹಸ್ತಲಾಘವ ಮಾಡ್ತಾರಂತೆ. ನಾವೇನಾದ್ರೂ ವಾತ್ಸಲ್ಯ ಭಾವದಲ್ಲಿ ಭಗವಂತನ ಭಕ್ತಿಯನ್ನ ಮಾಡಿದ್ರೆ ಅವರು ನಮ್ಮ ತೊಡೆ ಮೇಲೆ ಕುತ್ಕೋತಾರಂತೆ. ತೊಡೆ ಮೇಲೆ ಕುತ್ಕೊಂಡು ನಮ್ಗೆ ಆನಂದ ಬಾಷ್ಪ ಬರ್ತಾ ಇರುತ್ತಂತೆ. ಸೊ ಅದನ್ನ ತಮ್ಮ ಪುಟ್ಟ ಕೈಗಳಿಂದ ಅವರು ಒರೆಸ್ತಾರಂತೆ. ಅದೇ ನಾವೇನಾದ್ರೂ
ಮಾಧುರ್ಯ ಭಾವದಲ್ಲಿ ಭಗವಂತನಿಗೆ ನಾವು ಭಕ್ತಿಯನ್ನ ಮಾಡಿದ್ರೆ ಅವ್ರು ಅದೇ ರೀತಿಯಲ್ಲಿ ಅವರು ನಮ್ಗೆ ಸ್ಪಂದನೆ ಮಾಡ್ತಾರಂತೆ. ಅಂದ್ರೆ ಏನರ್ಥ, ಭಗವಂತನಿಗೆ ಗೊತ್ತು ನಾವು ಅವರು ನಮ್ಮ ಹೃದಯದಲ್ಲಿ ಅವರು ಪರಮಾತ್ಮನಾಗಿದ್ದಾರೆ, ನಾವು ಯಾವ ಒಂದು ಭಾವದಲ್ಲಿ ಅವರಿಗೆ ಭಕ್ತಿಯನ್ನ ಮಾಡಿದೀವಿ ಅಂತ ನಮಗೆ ಗೊತ್ತು. ಅದೇ ಭಾವದಲ್ಲಿ ಅವರು ನಮ್ಗೆ ಸ್ಪಂದನೆಯನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಏನು ಆಚಾರ್ಯರು ಹೇಳ್ತಾರೆ. ಮತ್ತೆ ನಮ್ಗೆ ಇನ್ನೊಂದು ವಿಷಯ ಏನ್ ಹೇಳ್ತಾರೆ ಅಂತಂದ್ರೆ, ಇವಾಗ ದೀಕ್ಷೆ ಸಮಯದಲ್ಲಿ ನಮ್ಗೆ ಇವಾಗ ಏನ್ ಹೆಸರನ್ನ ಕೊಟ್ಟಿರ್ತಾರಲ್ವಾ, ಸೊ ನಮ್ಗೆ ಅಕಸ್ಮಾತ್ ಸಾಯುವ ಸಮಯದಲ್ಲಿ ನಮ್ಗೆ ಏನನ್ನ ಹೇಳಿದ್ದಾರೆ, ಅಂತೆ ನಾರಾಯಣ ಸ್ಮೃತಿ ಅಂತ ಹೇಳಿದ್ದಾರೆ ಅಲ್ವಾ. ನಮ್ಗೆ ಭಗವಂತನ ಸ್ಮರಣೆ ಬರ್ಬೇಕು ನಾವು ಸಾಯುವ ಸಮಯದಲ್ಲಿ, ಆಗ ನಾವು ಭಗವಂತನ ಲೋಕಕ್ಕೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅಕಸ್ಮಾತ್ ನಮ್ಗೆ ಭಗವಂತನ ಹೆಸರು ಬರ್ಲಿಲ್ಲ ಅಂದ್ರೂ ನಮ್ಮ ದೀಕ್ಷಾ ಹೆಸರನ್ನ ನಾವು ಸ್ಮರಣೆ ಮಾಡ್ಕೊಂಡ್ರು ಸಹ ನಾವು ಭಗವಂತನ ಲೋಕಕ್ಕೆ ಹೋಗ್ತೀವಂತೆ. ಅದನ್ನ ಕೇಳಿ ನಂಗೆ ರೋಮಾಂಚನ ಆಯ್ತು ಆಕ್ಚುಲಿ, ನಿಜವಾಗ್ಲು. ಸೊ ಆ ದೀಕ್ಷಾ ಹೆಸರನ್ನು ಸಹ ನಾವು ಸ್ಮರಣೆ ಮಾಡ್ಕೊಂಡ್ರೆ ನಾವು ಭಗವಂತನ ಲೋಕಕ್ಕೆ ಹೋಗ್ತೀವಂತೆ. ಯಾಕಂದ್ರೆ ಆ ದೀಕ್ಷಾ ಹೆಸರಲ್ಲಿ ನಮ್ಗೆ ಏನನ್ನ ಹೇಳ್ತಾರೆ, ಭಗವಂತನ ಹೆಸರೇ ಅಲ್ವಾ. ನಾವು ಅಲ್ಲಿ ದಾಸ ದಾಸಿ ಅಂದ್ರೆ ಆ ಹೆಸರಲ್ಲಿ ಏನ್ ಬರ್ತಿದ್ಯೋ ಅದರ ಆ ಒಂದು ಅಂದ್ರೆ ಆ ಒಂದು ರೂಪದಲ್ಲಿರುವಂತಹ ಭಗವಂತನ ದಾಸ ಅಥವಾ ದಾಸಿ ಅಂತಾನೆ ನಾವು ನಮಗೆ ಹೆಸರನ್ನ ಕೊಡೋದು ಅಲ್ವಾ. ಆ ಹೆಸರನ್ನ ಸ್ಮರಣೆ ಮಾಡ್ಕೊಂಡ್ರು ಸಹ ನಾವು ಭಗವಂತನ ಲೋಕಕ್ಕೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಆಚಾರ್ಯರು ಹೇಳ್ತಾ ಇದ್ರು. ಸೊ ಅಂದ್ರೆ ಭಗವಂತ ನಮ್ಗೆ ಅವರು ನಮ್ಮ ಭಾವದಲ್ಲೇನೆ ಅವರು ಸ್ಪಂದನೆ ಮಾಡ್ತಾರೆ. ನಾವ್ ಯಾವ ಒಂದು ರಸದಲ್ಲಿ ಅವರನ್ನ ನಾವು ಪೂಜೆ ಮಾಡ್ತೀವೋ, ಭಕ್ತಿ ಮಾಡ್ತೀವೋ, ನಮ್ಗೆ ಅಂತಹ ಒಂದು ಒಡನಾಟ ಇಟ್ಕೋಬೇಕು ಭಗವಂತನ ಜೊತೆ ಅಂತ ಅನ್ಕೋತೀವೋ, ಅದೇ ಒಂದು ಒಡನಾಟದಲ್ಲಿ ಅವರು ಸ್ಪಂದನೆ ಮಾಡ್ತಾರೆ. ಹರೇ ಕೃಷ್ಣ. ಸೊ ಇವಾಗ ಶ್ಲೋಕ 21, 22 ಹೋಗೋಣಂತೆ. ಮೋರ ಪುತ್ರ ಮೋರ ಸಖ ಮೋರ ಪ್ರಾಣಪತಿ, ಏಯಿ ಭಾವೆ ಏಯಿ ಮೋರೆ ಕರೆ ಶುದ್ಧ ಭಕ್ತಿ, आपना के भड़ माने आमरे समहीना, सेई भावे आई आमी ताहारा अदीना. मोर पुत्र मोर सखा मोर प्राणपति, येई भावे येई मोरे करे शुद्ध भक्ति, आपना के बड़ माने आमरे समहीना, सेई भावे आही आमी ताहारा अदीना. मोर पुत्र मोर सखा मोर प्राणपति, येई भावे येई मोरे करे शुद्ध भक्ति, आपना के बड़ माने आमरे समहीना, तेई भावे आई आमी ताहारा अधीना. हरे कृष्ण माताजी. ಪ್ರಭಾವತಿ ಮಾತಾಜಿ, ಗೀತಾ ಆರ್ ಕೋಡಿಕಲ್. ಓದ್ತೀನಿ. ಶ್ಲೋಕ 21, 22. ಮೋರ ಪುತ್ರ ಮೋರ ಸಖ ಮೋರ ಪ್ರಾಣಪತಿ, ಏಯಿ ಭಾವೆ ಏಯಿ ಮೋರೆ करे शुद्ध भक्ति, अपना के बड़ा माने आमरे समहीना, सेई भावे हाई आमी ताहारा अधीना. ಗೀತಾ ಆರ್ ಕೋಡಿಕಲ್ ಮಾತಾಜಿ. ಶ್ಲೋಕ 21, 22. ಮೋರ ಪುತ್ರ ಮೋರ ಸಖ ಮೋರ ಪ್ರಾಣಪತಿ, ಏಯಿ ಭಾವೆ ಏಯಿ ಮೋರೆ ಕರೆ ಶುದ್ಧ ಭಕ್ತಿ, अपना के बड़ा माने हमारे समहीना, सेई भावे हही अमी ताहरा हदीना. ಪ್ರೇಮರಾಘವ್ ಮಾತಾಜಿ, ಶ್ಲೋಕ, ಭಾವಾರ್ಥ, ಶಬ್ದಾರ್ಥ, ಅನುವಾದ ಎಲ್ಲ ಓದಿ. ಶ್ಲೋಕ 21, 22. ಮೋರ ಪುತ್ರ ಮೋರ ಸಖ ಮೋರ ಪ್ರಾಣಪತಿ, ಏಯಿ ಭಾವೆ ಏಯಿ ಮೋರೆ ಕರೆ ಶುದ್ಧ ಭಕ್ತಿ, अपना के बड़ा माने हमारे समहीना, सेई भावे हाई अमी ताहारा अधीना. ಮೋರ ನನ್ನ ಪುತ್ರ ಮಗ, ಮೋರ ನನ್ನ ಸಖ ಸ್ನೇಹಿತ, ಮೋರ ನನ್ನ ಪ್ರಾಣಪತಿ ಜೀವದೊಡೆಯನಾದ, ಈ ಭಾವೆ ಹೀಗೆ, ಈ ಯಾರೆಲ್ಲ ಮೋರೆ ನನಗೆ ಕರೆ ಮಾಡುತ್ತಾರೋ ಶುದ್ಧ ಭಕ್ತಿ ಅಪ್ಪಟ ಭಕ್ತಿಯನ್ನು, ಅಪನಾಕೆ ಅವನೇ, ಬಡ ಬಹು ದೊಡ್ಡ, ಮಾನೆ ಪರಿಗಣಿಸುತ್ತಾನೆ, ಅಮಾರೆ ನಾನು, ಸಮ ಒಂದೇ, ಹೀನ ಅಥವಾ ಕೆಳಸ್ತರದ, ಸೇಯಿ ಭಾವೆ ಆ ಭಾವದಲ್ಲಿ, ಇದ್ದೇನೆ, ಅಮಿ ನಾನು, ತಾಹಾರ ಅವನಿಗೆ, ಅಧೀನ ಕೆಳಗಿನ. ಅನುವಾದ. ಒಬ್ಬ ವ್ಯಕ್ತಿಯು ನನ್ನಲ್ಲಿ ಪರಿಶುದ್ಧ ಪ್ರೇಮಪೂರ್ವಕ ಭಕ್ತಿಯನ್ನಿರಿಸಿಕೊಂಡು ನಾನು ಅವನ ಸ್ನೇಹಿತನೋ ಪ್ರಿಯನೆಂದು ಎಣಿಸಿ ತಾನು ಬಹು ದೊಡ್ಡವನೆಂದು ಬಗೆದು ನಾನು ಅವನಿಗೆ ಸಮನೋ ಕೆಳಗಿನವನೋ ಎಂದೆಣಿಸಿದರೆ ಅಂತಹ ವ್ಯಕ್ತಿಗೆ ನಾನು ಅಧೀನವರ್ತಿಯಾಗುತ್ತೇನೆ. ಭಾವಾರ್ಥ. ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ.
ಚೈತನ್ಯ ಚರಿತಾಮೃತದಲ್ಲಿ 3 ಬಗೆಯ ಭಕ್ತಿ ಸೇವೆಯನ್ನು ವರ್ಣಿಸಲಾಗಿದ್ದು ಅವು ಹೀಗಿವೆ. ಭಕ್ತಿ, ಸಾಮಾನ್ಯ ಭಕ್ತಿ ಸೇವೆ, ಶುದ್ಧ ಭಕ್ತಿ, ಪರಿಶುದ್ಧ ಭಕ್ತಿ ಸೇವೆ ಹಾಗೂ ವಿದ್ದ ಭಕ್ತಿ, ಮಿಶ್ರ ಭಕ್ತಿ ಸೇವೆ. ಫಲಾಪೇಕ್ಷೆಯಿಂದ ಮಾಡುವ ಕರ್ಮಗಳು, ಮನೋಕಲ್ಪನೆಗಳು ಅಥವಾ ಹಠಯೋಗ ಇವುಗಳನ್ನು ಹಿನ್ನೆಲೆಗಿರಿಸಿಕೊಂಡು ಲೌಕಿಕ ಉದ್ದೇಶದಿಂದ ಭಕ್ತಿ ಸೇವೆ ಮಾಡಿದಾಗ ಅದನ್ನು ಮಿಶ್ರ ಭಕ್ತಿ ಸೇವೆ ಎನ್ನುತ್ತಾರೆ. ಭಕ್ತಿ ಯೋಗ ಒಂದನ್ನೇ ಅಲ್ಲದೆ ಭಗವದ್ಗೀತೆಯು ಕರ್ಮಯೋಗ, ಜ್ಞಾನಯೋಗ ಹಾಗೂ ಧ್ಯಾನ ಯೋಗಗಳನ್ನು ಪ್ರತಿಪಾದಿಸುತ್ತದೆ. ಯೋಗ ಎಂದರೆ ಪರಮ ಪ್ರಭುವಿನ ಜೊತೆ ಸಂಪರ್ಕ ಸಾಧಿಸುವುದು. ಇದು ಭಕ್ತಿಯಿಂದ ಮಾತ್ರ ಸಾಧ್ಯ. ಭಕ್ತಿ ಸೇವೆಯಲ್ಲಿ ಮುಗಿಯುವ ಕಾಮ್ಯ ಕರ್ಮಗಳು, ಭಕ್ತಿ ಸೇವೆಯಲ್ಲಿ ಪರ್ಯಾವಸಾನವಾಗುವ ದಾರ್ಶನಿಕ ಊಹಾಪೋಹಗಳು ಹಾಗೂ ಭಕ್ತಿ ಸೇವೆಯಲ್ಲಿ ಕೊನೆಗಾಣುವ ಹಠಯೋಗ ಇವುಗಳನ್ನು ಕ್ರಮವಾಗಿ ಕರ್ಮಯೋಗ, ಜ್ಞಾನಯೋಗ ಹಾಗೂ ಧ್ಯಾನ ಯೋಗ ಎಂದು ಕರೆಯಲಾಗಿದೆ. ಆದರೆ ಇಂತಹ ಭಕ್ತಿ ಸೇವೆಯು ತ್ರಿವಿಧ ಲೌಕಿಕ ಕರ್ಮಗಳೊಂದಿಗೆ ಬೆರೆತುಕೊಂಡಿರುತ್ತದೆ. ಆತ್ಮವೆಂದರೆ ದೇಹ. ಸ್ಥೂಲವಾಗಿ ಆಲೋಚಿಸುವ ಜನರು ಪುಣ್ಯ ಕಾರ್ಯ ಅಥವಾ ಕರ್ಮಯೋಗದಲ್ಲಿ ತೊಡಗಬಹುದೆಂದು ಪ್ರತಿಪಾದಿಸಲಾಗಿದೆ. ಮನಸ್ಸನ್ನು ಆತ್ಮದ ಜೊತೆಗೆ ಸಮೀಕರಿಸುವ ಜನರಿಗೆ ತಾತ್ವಿಕ ಮನೋಕಲ್ಪನೆ ಅಥವಾ ಜ್ಞಾನ ಯೋಗವನ್ನು ಹೇಳಲಾಗಿದೆ. ಆದರೆ ಆಧ್ಯಾತ್ಮಿಕ ನೆಲೆಯಲ್ಲಿರುವ ಭಕ್ತರಿಗೆ ಮಿಶ್ರ ಭಕ್ತರು ಪ್ರಾಪಂಚಿಕ ಗ್ರಹಿಕೆಗಳು ಬೇಕಾಗುವು. ಮಿಶ್ರ ಭಕ್ತಿಯು ಪರಮ ದೇವತಾ ಪುರುಷನನ್ನು ಪ್ರತ್ಯಕ್ಷವಾಗಿ ಪ್ರೇಮಿಸುವ ಗುರಿ ಹೊಂದಿರುವುದಿಲ್ಲ. ಆದ್ದರಿಂದ ಅಪೌರುಷ ಧರ್ಮಗ್ರಂಥಗಳ ಅನತಿಗಳನುಸಾರ ನಿಷ್ಠುರವಾಗಿ ಮಾಡುವ ವಿದ್ದ ಭಕ್ತಿಯು ಮಿಶ್ರ ಭಕ್ತಿ ಸೇವೆಗಿಂತ ಮೇಲು. ಏಕೆಂದರೆ ಇಂತಹ ಭಕ್ತಿಯು ಎಲ್ಲಾ ಬಗೆಯ ಲೌಕಿಕ ಕಲ್ಮಶಗಳಿಂದ ಮುಕ್ತವಾಗಿರುತ್ತದೆ. ಅಲ್ಲದೆ ಇಂತಹ ಭಕ್ತಿಯನ್ನು ಕೃಷ್ಣ ಪ್ರಜ್ಞೆಯಲ್ಲಿದ್ದು ಮಾಡಲಾಗುತ್ತದೆ ಹಾಗೂ ಪರಮ ದೇವತಾ ಪುರುಷನನ್ನು ತೃಪ್ತಿಗೊಳಿಸುವುದು ಇದರ ಏಕೈಕ ಉದ್ದೇಶವಾಗಿರುತ್ತದೆ. ಹರೇ ಕೃಷ್ಣ ಮಾತಾಜಿ, ಹರೇ ಧನ್ಯವಾದಗಳು. ಕೃಷ್ಣ, ಧನ್ಯವಾದಗಳು ಮಾತಾಜಿ. ರತ್ನ ಬಸವರಾಜ್ ಮಾತಾಜಿ ಓದ್ತೀರಾ? ಮಾತಾಜಿ. ಯಾರು ಸ್ವಯಂ ಪ್ರೇರಣೆಯಿಂದ ಭಗವಂತನಲ್ಲಿ ಭಕ್ತಿ ಇರಿಸಿಕೊಂಡಿರುತ್ತಾರೋ ಮತ್ತು ಯಾರಿಗೆ ಲೌಕಿಕ ಲಾಭದ ಅಪೇಕ್ಷೆ ಇರುವುದಿಲ್ಲವೋ ಅಂಥವರನ್ನು ಆಕರ್ಷಿತ ಭಕ್ತಿ ಎಂದು ಕರೆಯಲಾಗಿದೆ. ಇಂತಹ ಜನ ಪ್ರಭು ಸೇವೆಗೆ ಸ್ವಯಂ ಸ್ಫೂರ್ತಿಯಿಂದ ಆಕರ್ಷಿತರಾಗಿರುತ್ತಾರೆ ಮತ್ತು ಈ ಬಗೆಯವರು ಆತ್ಮ ಸಾಕ್ಷಾತ್ಕಾರದ ಹೆಜ್ಜೆ ಜಾಡಿನಲ್ಲಿ ನಡೆಯುತ್ತಾರೆ. ಅಪ್ಪಟ ದೈವ ಪ್ರೇಮದ ದ್ವಾರ ಅಭಿವ್ಯಕ್ತವಾಗುವ ಅವರ ಶುದ್ಧ ಭಕ್ತಿಯು ಪ್ರಮಾಣಭೂತ ಗ್ರಂಥಗಳಲ್ಲಿ ಕಾಣುವ ನಿಯಂತ್ರಕ ತತ್ವಗಳನ್ನು ಮೀರಿ ಮುಂದೆ ಹೋಗುತ್ತದೆ. ಕೆಲವೊಮ್ಮೆ ಪ್ರೇಮದ ಹರ್ಷೋನ್ಮಾದವು ನಿಯಂತ್ರಕ ತತ್ವಗಳಿಗೆ ಅತೀತವಾಗಿರುತ್ತದೆ. ಆದರೆ ಇಂತಹ ರಾಗಪರವಶೆಯು ಶುದ್ಧಾಂಗವಾಗಿ ಆಧ್ಯಾತ್ಮಿಕ ನೆಲೆಯಲ್ಲಿರುತ್ತದೆ, ಅನುಕರಿಸಲಾಗುವಂತಹದ್ದು ಆಗಿರುತ್ತದೆ. ಸಾಮಾನ್ಯ ಮಟ್ಟದ ಭಕ್ತರು ದೈವ ಪ್ರೇಮದ ಮಟ್ಟಕ್ಕೇರಲು ನಿಯಂತ್ರಕ ತತ್ವಗಳು ನೆರವಾಗುತ್ತವೆ. ಕೃಷ್ಣನಲ್ಲಿ ಪರಿಶುದ್ಧ ಪ್ರೇಮ ತೋರುವುದೇ ಭಕ್ತಿಯ ಪರಿಪೂರ್ಣತೆ. ಪರಿಶುದ್ಧ ಭಕ್ತಿ ಸೇವೆಯು ಸ್ವಯಂಸ್ಫೂರ್ತ ಭಕ್ತಿ ಸೇವೆಗೆ ಸಮನಾದದ್ದು. ತಪ್ಪಲ್ಲದೆ ಅನುಷ್ಠಾನ ಮಾಡಲಾಗುವ ನಿಯಂತ್ರಕ ತತ್ವಗಳು ವೈಕುಂಠವೆಂಬ ಗ್ರಹಲೋಕಗಳಲ್ಲಿ ಪ್ರದರ್ಶಿತವಾಗುತ್ತವೆ. ಈ ತತ್ವಗಳನ್ನು ನಿಷ್ಠೂರವಾಗಿ ಅನುಷ್ಠಾನ ಮಾಡುವುದರಿಂದ ವ್ಯಕ್ತಿಯು ವೈಕುಂಠ ಗ್ರಹಲೋಕಗಳಿಗೆ ಉನ್ನತಿ ಪಡೆಯಬಹುದು. ಆದರೆ ಸ್ವಯಂ ಸ್ಫೂರ್ತಿ ಪರಿಶುದ್ಧ ಪ್ರೇಮವು ಕೃಷ್ಣ ಲೋಕದಲ್ಲಿ ಮಾತ್ರ ಕಂಡು ಬರುತ್ತದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸೊ ನಮ್ಗೆ ಈ ಶ್ಲೋಕದಲ್ಲಿ ಪ್ರಭುಪಾದರು ಏನು ಹೇಳ್ತಾ ಇದ್ರೆ ನೋಡೋಣ. ಅನುವಾದ ಮತ್ತು ಭಾವಾರ್ಥ ಶಿಲಪ್ರಭುಪಾದರಿಂದ ಶಿಲಪ್ರಭುಪಾದರಿಗೆ ಜಯವಾಗ್ಲಿ. ಸೊ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ, ಅವ್ರಿಗೆ ಈ ಪರಿಶುದ್ಧ ಪ್ರೇಮಪೂರ್ವಕ ಭಕ್ತಿ ಇದೆಯಲ್ಲ, ಸೊ ಅದಕ್ಕೆ ಅವರು ಭಗವಂತ ಅವರು ಅಧೀನರಾಗ್ಬಿಡ್ತಾರೆ. ಅಂತಹ ಒಂದು ಭಕ್ತಿನ ನಾವು ಭಗವಂತನಿಗೆ ತೋರಿಸಿದಾಗ ಭಗವಂತ ಅಂತವ್ರಿಗೆ ಅಧೀನರಾಗ್ಬಿಡ್ತಾರೆ. ಸೊ ಅಂದ್ರೆ ಯಾವ್ದ್ಯಾವ್ದು ಅಂತ ಹೇಳ್ತಾ ಇದ್ರೆ, ನಾವೇನಾದ್ರೂ ಭಗವಂತನಿಗೆ ಸ್ನೇಹಿತ ಅಂತ ಅನ್ಕೊಂಡು ಅಥವಾ ಪ್ರಿಯಕರ ಅಂತ ಅನ್ಕೊಂಡು ನಾವು ಭಕ್ತಿಯನ್ನ ಮಾಡಿದಾಗ ಭಗವಂತ ಅಂಥವ್ರ ಭಕ್ತಿಗೆ ಅವರು ಮನಸೋಲ್ಬಿಡ್ತಾರೆ. ಅಂದ್ರೆ ಇವಾಗ ಸಖ್ಯ ಭಾವದಲ್ಲಿ ಏನಾಗುತ್ತೆ, ಯೂಶಲಿ ಸಮಾನತೆ ಅನ್ನೋದು ಇರುತ್ತೆ. ಸೊ ದಾಸ್ಯ ಭಾವದಲ್ಲಿ ಭಗವಂತನಿಗೆ ನಾನು ಕೆಳಗಿನವನು ಅಂತ ಹೇಳ್ಬಿಟ್ಟು ಇರುತ್ತೆ.
ಸೊ ಇವಾಗ ಬೇರೆ ವಾತ್ಸಲ್ಯ ಭಾವದಲ್ಲಿ ಏನಾಗುತ್ತೆ, ನಾನು ಭಗವಂತನಿಗಿಂತ ದೊಡ್ಡವನು ಅಂತ. ಇವಾಗ ಯಶೋದ ಮಾತೆನ ನೋಡಿದ್ವಿ ಅಲ್ವಾ. ಯಶೋದ ಮಾತೆ ಏನ್ ಮಾಡಿದ್ರು, ಆ ಕೃಷ್ಣನನ್ನ ಅವರು ರಕ್ಷಣೆ ಮಾಡ್ತಾ ಇದ್ದಾರೆ ಅಲ್ವಾ. ಇವಾಗ ಕೋತಿ ಏನಾದ್ರು ನೋಡಿದ್ರು ಸಹ ಕೃಷ್ಣನ್ಗೆ ಭಯ, ಅದಕ್ಕೆ ಅವ್ರು ಅಮ್ಮನ ಹತ್ರ ಬಂದ್ಬಿಟ್ಟು ಆ ಸೆರಗಿನ ಹಿಂದೆ ಅವರು ಬಚ್ಚಿಟ್ಕೋತಾರೆ. ಅವಾಗ ಯಶೋದ ಮಾತೆ ನನ್ನ ಮಗು ಭಯ ಪಟ್ಕೊಂಡಿದೆ ಅಂತ ಹೇಳ್ಬಿಟ್ಟು ತನ್ನ ಮಗುವನ್ನ ಅವಳು ರಕ್ಷಣೆ ಮಾಡ್ತಾಳೆ ಅಲ್ವಾ. ಅಂದ್ರೆ ಭಗವಂತನಿಗೆ ನೋಡಿ ಅಂತಹ ಪ್ರೀತಿ ತುಂಬಾ ಇಷ್ಟ. ಯಶೋದ ಮಾತೆಗೆ ಅಯ್ಯೋ ನನ್ನ ಮಗು ಏನು ತಿಂದಿಲ್ಲ, ನನ್ನ ಮಗು ಸ್ವರ್ಗೋಗಿದೆ ಅಂತ ಹೇಳ್ಬಿಟ್ಟು ಭಗವಂತನಿಗೆ ಅವಳು ತಿನ್ನಿಸ್ತಾಳೆ ಅಲ್ವಾ. ಪ್ರೀತಿಯಿಂದ ಅವಳು ತಿನ್ನಿಸ್ತಾಳೆ. ಅಂದ್ರೆ ಭಗವಂತನಿಗೆ ಇಂತಹ ಪ್ರೀತಿ ಅವ್ರಿಗೆ ತುಂಬಾ ಇಷ್ಟ ಆಗತ್ತೆ. ಸೊ ಭಾವಾರ್ಥದಲ್ಲಿ ಪ್ರಭುಪಾದರು ಅದಕ್ಕೆ ಇಲ್ಲಿ ಹೇಳ್ತಾ ಇದಾರೆ 3 ರೀತಿಯಂತಹ ಭಕ್ತಿ ಸೇವೆ ಇದೆ ಅಂತ ಹೇಳ್ತಾ ಇದಾರೆ. ಸಾಮಾನ್ಯ ಭಕ್ತಿ ಸೇವೆ, ಮಿಶ್ರ ಭಕ್ತಿ ಸೇವೆ ಮತ್ತೆ ಶುದ್ಧ ಭಕ್ತಿ ಸೇವೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಾವ್ ಇದಕ್ಕಿಂತ ಮುಂಚೆ ಒಂದು ಎಕ್ಸಾಂಪಲ್ ತಿಳ್ಕೊಂಡ್ರೆ, ಇದನ್ನ ಲೆವೆಲ್ 1 ಅಲ್ಲಿ ಯೂಶಲಿ ನಾನು ಹೇಳಿರ್ತೀನಿ. ಸೊ ಇವಾಗ ನಮ್ಗೆ ಕರ್ಮ, ಜ್ಞಾನ ಮತ್ತೆ ಭಕ್ತಿ ಹೇಗೆ ಅರ್ಥ ಮಾಡ್ಕೊಳೋದು ಅಂತ. ಸೊ ಇವಾಗ ಒಂದು ತಾಯಿಗೆ ಮಗುಗೆ ಇವಾಗ ಅಡಿಗೆ ಮಾಡಿ ಅವಳು ಬಡಿಸ್ತಾಳೆ. ಸೊ ಇವಾಗ ಅಲ್ಲಿ ಅಡಿಗೆ ಮಾಡಿ ಬಡಿಸ್ತಾ ಇದ್ದಾಳೆ, ಅಲ್ಲಿ ಒಂದು ಕ್ರಿಯೆ ನಡೀತಾ ಇದೆ. ಆದ್ರೆ ತಾಯಿಗೆ ಗೊತ್ತಾಗ್ತಾ ಇಲ್ಲ ಮಗುಗೆ ಯಾವ ತಿಂಡಿ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ಬಿಟ್ಟು ಸುಮ್ನೆ ಯಾವ್ದೋ ಒಂದು ಅಡಿಗೆ ಮಾಡಿ ಬಡಿಸ್ತಾ ಇದ್ದಾಳೆ. ಅಲ್ಲಿ ಒಂದು ಕ್ರಿಯೆ ಅಂದ್ರೆ ಒಂದು ಕರ್ಮ ನಡೀತಾ ಇದೆ. ಹೌದು, ಇದು ಸಂತೋಷ ಕೊಡುತ್ತೆ, ಆದ್ರೆ ಪರಿಪೂರ್ಣ ಸಂತೋಷ ಕೊಡೋದಿಲ್ಲ. ಯಾಕಂದ್ರೆ ಮಗುಗೆ ಅದಕ್ಕೆ ಇಷ್ಟವಾಗಿರೋದು ತಿನ್ಬೇಕು ಅಂತ ಇಷ್ಟ, ಆದ್ರೆ ಅಮ್ಮ ಏನೋ ಒಂದು ಮಾಡಿ ಬಡಿಸ್ತಾ ಇದ್ದಾಳೆ. ಮತ್ತೆ ಜ್ಞಾನ. ಸೊ ಜ್ಞಾನ ಅಂದ್ರೆ ಅಲ್ಲಿ ತಾಯಿಗೆ ಜ್ಞಾನ ಇದೆ, ಮಗುಗೆ ಏನಂದ್ರೆ ತುಂಬಾ ಇಷ್ಟ ಅಂತ ಗೊತ್ತು, ಜ್ಞಾನ ಇದೆ. ಆದ್ರೆ ಅವಳು ಮಗುಗೆ ಇಷ್ಟವಾಗಿರೋದನ್ನೇ ಅವಳು ಮಾಡಿ ಬಡಿಸ್ತಾ ಇಲ್ಲ. ಅಲ್ಲಿ ಅವಳಲ್ಲಿ ಯಾವುದೇ ಒಂದು ಕ್ರಿಯೆಯನ್ನು ಮಾಡ್ತಾ ಇಲ್ಲ, ಬರೇ ಜ್ಞಾನ ಮಾತ್ರ ಇದೆ. ನನ್ ಮಗುಗೆ ಈ ಮಸಾಲೆ ದೋಸೆ ಅಂದ್ರೆ ತುಂಬಾ ಇಷ್ಟ ಅಂತ ಮಾತ್ರ ಜ್ಞಾನ ಇದೆ, ಆದ್ರೆ ಅಲ್ಲಿ ಅವಳು ಯಾವುದೇ ಒಂದು ಕ್ರಿಯೆಯನ್ನ ಅಲ್ಲಿ ಮಾಡ್ತಾ ಇಲ್ಲ. ಅವಾಗ್ಲೂ ಸಹ ಅಂತಹದು ಪರಿಪೂರ್ಣತೆನೆ ಕೊಡೋದಿಲ್ಲ. ಅವಾಗ ಮಗು ಏನ್ ಹೇಳುತ್ತೆ, ಅಮ್ಮ ಏನ್ ಪ್ರಯೋಜನ ನಿನಗೆ, ಬರೇ ಸುಮ್ನೆ ನಾನಂದ್ರೆ ಇಷ್ಟ ಅಂತ ಹೇಳ್ತೀಯಾ, ಆದ್ರೆ ಕೈಯಲ್ಲಿ ಯಾವುದೇ ಒಂದು ಕ್ರಿಯೆಯನ್ನ ಮಾಡಿ ನೀನು ಆ ಪ್ರೀತಿಯನ್ನ ವ್ಯಕ್ತಪಡಿಸೋದಿಲ್ಲ ಅಂತ ಹೇಳುತ್ತೆ ಮಗು. ಅದೇನೆ ಇವಾಗ ಭಕ್ತಿ ಅಂತಂದ್ರೆ ಏನಂತಂದ್ರೆ, ಭಕ್ತಿಯಲ್ಲಿ ಹರೇ ಕೃಷ್ಣ, ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಭಕ್ತಿಯಲ್ಲಿ ಎಲ್ಲವೂ ಸೇರಿರುತ್ತೆ ನೋಡಿ. ಇವಾಗ ಭಕ್ತಿಯಲ್ಲಿ ಏನ್ ಮಾಡ್ತಾಳೆ ಆ ತಾಯಿ, ಭಕ್ತಿ ಅಂದ್ರೆ ಏನ್ ಅರ್ಥ? ಸೊ ತಾಯಿ ಏನ್ ಮಾಡ್ತಾಳೆ, ಮಗುಗೆ ಏನ್ ಇಷ್ಟ ಅಂತ ಇವಾಗ ಗೊತ್ತಿದೆ, ಮಸಾಲೆ ದೋಸೆ ಅಂತಂದ್ರೆ ಇಷ್ಟ ಅಂತ ಗೊತ್ತು. ಅಮ್ಮ ಏನ್ ಮಾಡ್ತಾಳೆ, ಮಸಾಲೆ ದೋಸೆಯನ್ನ ಅಲ್ಲಿ ಅವಳು ಪ್ರೀತಿಯಿಂದ ತಯಾರು ಮಾಡ್ತಾಳೆ. ಸೊ ತಯಾರು ಮಾಡಿ ಮಗುವಿಗೆ ತಗೊಂಡ್ ಬಂದು ಪ್ರೀತಿಯಿಂದ ತಿನ್ನಿಸ್ತಾಳೆ. ಪುಟ್ಟ, ನಿನಗೆ ಮಸಾಲೆ ದೋಸೆ ಅಂದ್ರೆ ಇಷ್ಟ ಅಲ್ವಾ, ತಿನ್ನು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸೊ ಭಕ್ತಿಯಲ್ಲಿ ಎಲ್ಲವೂ ಸೇರಿರುತ್ತೆ. ಕ್ರಿಯೆ, ಅಲ್ಲಿ ಕರ್ಮ ಇದೆ, ಜ್ಞಾನ ಇದೆ, ಮತ್ತೆ ಪ್ರೀತಿನೂ ಸಹ ಇದೆ ಅಲ್ವಾ. ಅಕಸ್ಮಾತ್ ಇವಾಗ ಮಸಾಲೆ ದೋಸೆನೇ ಅಮ್ಮ ಮಾಡ್ಕೊಂಡ್ ಬಂದು ಮಗುಗ್ ಇಷ್ಟ, ತುಂಬಾ ಇಷ್ಟ, ಆದ್ರೆ ಸುಮ್ನೆ ತಿನ್ಸಿದ್ರೆ ಯಾವುದೇ ಒಂದು ಪ್ರೀತಿಯನ್ನ ತೋರ್ಪಡಿಸ್ತಲೇ ತಿನ್ನು ಅಂತ ಹೇಳ್ಬಿಟ್ಟು ಅಲ್ಲಿ ಇಟ್ಟೋದ್ರೆ ಅದು ಪರಿಪೂರ್ಣತೆ ಆಗೋದಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರನೇ ಈ ಭಕ್ತಿ ಅನ್ನೋದು ತುಂಬಾ ಶ್ರೇಷ್ಠ ಅಂತ ಹೇಳ್ಬಿಟ್ಟು ಅದಕ್ಕೆ ಹೇಳಿದ್ವಿ. ಇವಾಗ ನಮ್ಗುನು ಹಾಗೆ ಅಲ್ವಾ. ಇವಾಗ ಯಾರಾದ್ರೂನು ಯಾರ ಮನೆಗಾದ್ರೂ ಹೋದಾಗ ಏನ್ ನಾವು ಬಂದಿದೀವಿ ಅಂತ ಹೇಳ್ಬಿಟ್ಟು ನಾಮಕಾವಸ್ಥೆಗೆ ನಮ್ಮನ್ನ ನೋಡ್ಕೊಂಡಾಗ ನಮ್ಗೆ ಅಷ್ಟು ಸಂತೋಷ ಕೊಡೋದಿಲ್ಲ ಅಲ್ವಾ. ಸೊ ಅವ್ರು ಇವಾಗ ನಮ್ಮನ್ನ ಪ್ರೀತಿಯಿಂದ ಒಂದೆರಡು ಆಡಿದ್ರು ಏನು ಕೊಡ್ಲಿಲ್ಲ ಅಂದ್ರೂ ನಮ್ಗೆ ತುಂಬಾ ಸಂತೋಷ ಆಗತ್ತೆ. ಸೊ ಅದಕ್ಕೆ ಆ ಪ್ರೀತಿಗೆ ತುಂಬಾನೇ ಮಹತ್ವ ಇದೆ. ಭಗವಂತನು ಸಹ ಆ ಪ್ರೀತಿಯನ್ನೇ, ನಮ್ಮ ಭಾವನೆಯನ್ನೇ ಅವರು ನೋಡೋದು. ಸೊ ಅದಕ್ಕೆ ನಮ್ಗೆ ಇಲ್ಲಿ ಪ್ರಭುಪಾದರು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಸಾಮಾನ್ಯ ಭಕ್ತಿ ಅಂತಂದ್ರೆ ಏನು, ಮಿಶ್ರ ಭಕ್ತಿ ಅಂತಂದ್ರೆ ಏನು, ಶುದ್ಧ ಭಕ್ತಿ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಾವ್ ಯಾವ್ದಾದ್ರು ಒಂದು ಇಚ್ಛೆ ಇಟ್ಕೊಂಡು ನಾವ್ ಏನೇ ಒಂದು ಕರ್ಮವನ್ನ ಕೆಲಸವನ್ನ ಮಾಡಿದ್ರೆ, ಅಥವಾ ನಾವ್ ಏನೋ ಒಂದು ಊಹಾಪೋಹ ಮಾಡ್ಕೊಂಡು ಭಗವಂತನ ಬಗ್ಗೆ ನಾವೇ ಊಹಾಪೋಹ ಮಾಡೋದು. ನಾವು ಆ ಧರ್ಮ ಗ್ರಂಥದಲ್ಲಿ ಏನು ಬರ್ದಿದ್ಯೋ ಅದನ್ನ ಓದೋದಲ್ಲ, ನಾವೇ ಊಹಾಪೋಹ ಮಾಡ್ಕೊಳೋದು. ಮತ್ತೆ ಹಠ ಯೋಗ ಅಂದ್ರೆ ನಮ್ಗೆ ಆ ಒಂದು ಅಷ್ಟಾಂಗ ಯೋಗ. ಸೊ ಇದನ್ನೆಲ್ಲ ಇಟ್ಕೊಂಡು ನಾವು ಭಕ್ತಿ ಸೇವೆ ಮಾಡಿದಾಗ ಅದನ್ನ ಮಿಶ್ರ ಭಕ್ತಿ ಸೇವೆ ಅಂತ ಹೇಳ್ಬಿಟ್ಟು ಕರೀತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಗೆ ಏನೋ ಒಂದು ಸಿಗುತ್ತೆ ಅಂತ ಹೇಳ್ಬಿಟ್ಟು, ನಾನು ಇವಾಗ ಫಲಾಪೇಕ್ಷೆಯಿಂದ ಮಾಡಿದ್ರೆ ನನಗೆ ಸ್ವರ್ಗ ಪ್ರಾಪ್ತಿ ಆಗತ್ತೆ, ಸೊ ಅಥವಾ ಉನ್ನತ ಲೋಕಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಒಂದು ಇಚ್ಛೆ ಇರುತ್ತೆ. ಸೊ ಅದೇ ತರನೇ ಮನೋಕಲ್ಪನೆ. ಸೊ ಮನೋಕಲ್ಪನೆ ಅಥವಾ ಹಠಯೋಗ ಮಾಡಿದ್ರೆ ಏನಾಗುತ್ತೆ, ಹಠಯೋಗದಲ್ಲಿ ನಮಗೆ ಆ ಒಂದು ಅಷ್ಟ ಸಿದ್ಧಿಗಳೆಲ್ಲ ಸಿಗುತ್ತೆ, ಅಣಿಮ ಗರಿಮ ಆ ಎಲ್ಲ ಸಿದ್ಧಿಗಳು ಸಿಗುತ್ತೆ. ಸೊ ಇವಾಗ ಮನೋಕಲ್ಪನೆ ಮಾಡಿದ್ರೆ ಅಂದ್ರೆ ಜ್ಞಾನ ಮಾರ್ಗದಲ್ಲಿ ನಾವು ಹೋದಾಗ ಏನಾಗುತ್ತೆ, ನಾವು ಆ ಭಗವಂತನ ಆ ಒಂದು ಬ್ರಹ್ಮಜ್ಯೋತಿಯಲ್ಲಿ ಚಿತ್ಕಣವಾಗಿ ನಾವು ಅಲ್ಲಿ ಸೇರಬಹುದು. ಸೊ ಇದನ್ನೆಲ್ಲ ನಾವು ಇಚ್ಛೆ ಇಟ್ಕೊಂಡು ನಾವು ಭಗವಂತನಿಗೆ ಭಕ್ತಿ ಸೇವೆ ಮಾಡಿದಾಗ ಏನಾಗುತ್ತೆ, ಇದನ್ನ ಮಿಶ್ರ ಭಕ್ತಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಭಕ್ತಿ ಯೋಗವೊಂದನ್ನೇ ಅಲ್ಲದೆ ಭಗವದ್ಗೀತೆಯು ಕರ್ಮಯೋಗ, ಜ್ಞಾನಯೋಗ, ಧ್ಯಾನ ಯೋಗಗಳನ್ನು ಪ್ರತಿಪಾದಿಸುತ್ತದೆ. ಅದಕ್ಕೋಸ್ಕರ ನಮ್ಗೆ ಭಗವದ್ಗೀತೆಯಲ್ಲಿ ಈ ಎಲ್ಲದರ ಬಗ್ಗೆ ನಮ್ಗೆ ನಾಲೆಡ್ಜ್ ಕೊಡ್ತಾ ಇದ್ದಾರೆ. ಸೊ ಭಕ್ತಿ ಯೋಗ, ಕರ್ಮಯೋಗ, ಜ್ಞಾನ ಯೋಗ. ಯಾಕಂದ್ರೆ ಒಬ್ಬೊಬ್ಬರ ಮನಸ್ಥಿತಿ ಒಂಥರ ಇರುತ್ತೆ. ಎಲ್ಲರಿಗೂ ಭಕ್ತಿ ಯೋಗ ಮಾಡಿ ಅಂದ್ರೆ ಅವ್ರು ಮಾಡೋದಿಲ್ಲ ಅಲ್ವಾ. ಕುತ್ಕೊಂಡು ಇವಾಗ ಹರೇ ಕೃಷ್ಣ ಮಹಾಮಂತ್ರನ ನೀವು
16 ರೌಂಡ್ಸ್ ಮಾಡಿ ಅಂತಂದ್ರೆ ಎಷ್ಟೊಂದ್ ಜನಕ್ಕೆ ವೇಸ್ಟ್ ಆಫ್ ಟೈಮ್ ಅನ್ಸುತ್ತೆ. ಇಲ್ಲಿ ನಾವು ಸಮಯವನ್ನ ವ್ಯರ್ಥ ಮಾಡ್ತಿದೀವಿ ಅಂತ ಅನ್ಸುತ್ತೆ. ಅವ್ರಿಗೆ ಯಾವ್ದಾದ್ರು ಒಂದು ಕೆಲಸ ಮಾಡ್ಬೇಕು, ಕೆಲಸ ಮಾಡಿದ್ರೆ ಅಷ್ಟೇನೆ ಅವರ ಸಮಯ ಸದ್ವಿನಿಯೋಗ ಆಗ್ತಿದೆ ಅಂತ ಅನ್ಸುತ್ತೆ. ಮತ್ತೆ ಇನ್ನ ಒಂದ್ ಸ್ವಲ್ಪ ಜನಕ್ಕೆ ಏನನ್ನಾದ್ರೂ ಜ್ಞಾನವನ್ನ ಪಡ್ಕೊಂಡ್ರೆ ಅಷ್ಟೇನೆ ಅವರಿಗೆ ಸದ್ವಿನಿಯೋಗ ಆಗ್ತಿದೆ ಸಮಯ ಅಂತ ಅನ್ಸುತ್ತೆ. ಸೊ ಎಲ್ಲರ ಮನಸ್ಥಿತಿನೂ ಒಂದೇ ತರ ಇರೋದಿಲ್ಲ ಅಲ್ವಾ? ಎಲ್ಲರ ಇಚ್ಛೆ, ಆಸೆ, ಆಕಾಂಕ್ಷೆಗಳು ಒಂದೇ ತರ ಇರೋದಿಲ್ಲ. ಸೊ ಅದಕ್ಕೆ ಭಗವಂತ ಎಲ್ಲರನ್ನೂ ಸಹ ಅವರು ತಮ್ಮ ಮನಸ್ಸಲ್ಲಿ ಇಟ್ಕೊಂಡು ಎಲ್ಲರಿಗೂ ಜ್ಞಾನ ಸಿಗ್ಬೇಕು ಅಂತ ಹೇಳಿ ಕೊನೆಗೆ ಎಲ್ಲಾ ರೀತಿಯ ಜ್ಞಾನಗಳನ್ನ ಅವರು ಎಕ್ಸ್ಪ್ಲೈನ್ ಮಾಡಿ ಕೊನೆಗೆ ಯಾವ್ದು ಶ್ರೇಷ್ಠ, ಭಕ್ತಿಯೋಗವೇ ಶ್ರೇಷ್ಠ, ಅದು ನನ್ನ ಬಳಿಗೆ ಬರ್ಲಿಕ್ಕೆ ಸುಲಭವಾಗಿ, ಶೀಘ್ರವಾಗಿ ಇದೇ ಜನ್ಮದಲ್ಲಿ ನೀವು ಬರಬಹುದಾದಂತಹ ಒಂದು ಮಾರ್ಗ ಅಂತ ಹೇಳ್ಬಿಟ್ಟು ನಮ್ಗೆ ಅರ್ಥ ಮಾಡಿಸ್ತಾರೆ. ಸೊ ಇವಾಗ ಯಾವುದೇ ಒಂದು ಮಾರ್ಗವನ್ನ ನಾವು ತಗೊಂಡ್ರು ಸಹ ನಾವು ಇವಾಗ ಬರೀ ಕರ್ಮಯೋಗವನ್ನ ಮಾಡ್ತಿದೀವಿ ಅಂದ್ರೆ ನಾವು ಆ ಕರ್ಮಯೋಗದಿಂದನೇ ನಾವು ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಬರೀ ಜ್ಞಾನಯೋಗದಿಂದ ನಾವು ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅಷ್ಟಾಂಗ ಯೋಗದಿಂದ ನಾವು ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅವೆಲ್ಲವೂ ಸಹ ಭಕ್ತಿ ಸೇವೆಯಲ್ಲಿ ಪರ್ಯವಸನಗೊಂಡ್ರೆ ಮಾತ್ರನೇ ನಾವು ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯ. ನೀವು ಆ ಒಂದು ಯೋಗ ಲ್ಯಾಡರ್ ಅನ್ನ ನೀವು ಜ್ಞಾಪಿಸ್ಕೊಂಡ್ರೆ ನಿಮ್ಗೆ ಅಂದ್ರೆ ಇದು ಅರ್ಥ ಆಗತ್ತೆ ಅಲ್ವಾ? ನಮ್ಗೆ ಕೆಳಗಡೆ ಕರ್ಮಯೋಗ, ಅದ್ರ ಮೇಲೆ ಜ್ಞಾನಯೋಗ, ಅದ್ರ ಮೇಲ್ಗಡೆ ಅಷ್ಟಾಂಗ ಯೋಗ, ಕೊನೆಗೆ ಭಕ್ತಿ ಯೋಗ. ನಾವು ಭಕ್ತಿ ಯೋಗ ಮಾಡಿದ್ರೆ ನಾವು ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯ. ಸೊ ನಾವು ಈ ಯೋಗ ಲ್ಯಾಡರ್ ಅನ್ನ ನಾವು ಫಾಲೋ ಮಾಡಿದ್ರೆ, ಆದ್ರೆ ನಮ್ಗೆ ಕಲಿಯುಗಕ್ಕೆ ನಮ್ಗೆ ಭಗವಂತ ಏನನ್ನ ಕೊಟ್ಟಿದ್ರೆ ತುಂಬಾ ಸುಲಭವಾದ ಮಾರ್ಗ ಕೊಟ್ಟಿದ್ದಾನೆ. ನಾವು ಬರೇ ಭಗವಂತನಿಗೆ ಶರಣಾಗ್ಬಿಟ್ರೆ ಸಾಕು. ನಮ್ಗೆ ಗುರುಗಳು ಹೇಳ್ಕೊಟ್ಟಿರುವಂತಹ ನಿಯಂತ್ರಕ ತತ್ವಗಳನ್ನ ಅನುಸರಿಸಿದ್ರೇನೆ ಸಾಕು. ನಾವು ABCD ಆಫ್ ಕೃಷ್ಣ ಕಾನ್ಶಿಯಸ್ ಅನ್ನ ಫಾಲೋ ಮಾಡಿದ್ರೇನೆ ಸಾಕು. ನಾವು ಇದೇ ಜನ್ಮದಲ್ಲಿ ನಾವು ಭಗವಂತನ ಬಳಿಗೆ ಹೊರಟೋಗ್ತೀವಿ. ನಾವು ಆ ಒಂದು ಹಂತವಾಗಿ ನಾವು ಮೆಟ್ಲನ್ನ ಏರ್ಕೊಂಡು ಹೋಗೋ ಒಂದು ನಮ್ಗೆ ಆ ಒಂದು ಅವಶ್ಯಕತೆ ನಮ್ಗೆ ಇಲ್ಲ. ಸೊ ಅದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಕರ್ಮಯೋಗ, ಜ್ಞಾನಯೋಗ, ಧ್ಯಾನ ಯೋಗ ಇದು ನಮ್ಗೆ ಯಾವ್ದಾದ್ರು ಒಂದು ಇಚ್ಛೆಯೊಂದಿಗೆ ಬೆರೆತ್ ಬಿಟ್ರೆ ಅವಾಗ ಅದನ್ನ ಮಿಶ್ರ ಭಕ್ತಿ ಅಂತ ಹೇಳ್ಬಿಟ್ಟು ಕರೀಲಾಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಮತ್ತೆ ಆತ್ಮವೆಂದರೆ ದೇಹ ಸ್ಥೂಲವಾಗಿ ಆಲೋಚಿಸುವ ಜನರು ಪುಣ್ಯ ಕಾರ್ಯ ಅಥವಾ ಕರ್ಮಯೋಗದಲ್ಲಿ ತೊಡಗಬಹುದೆಂದು ಪ್ರತಿಪಾದಿಸಲಾಗಿದೆ. ಇವಾಗ ನಾವು ನಮ್ಗೆ ಆತ್ಮ ಅಂತ ತಿಳ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ, ನಮ್ಗೆ ದೇಹ ಅಂತಾನೆ ನಮ್ಗೆ ತಿಳ್ಕೊಳ್ಲಿಕ್ಕೆ ಸಾಧ್ಯ. ಆವಾಗ ಅಂತವ್ರಿಗೆ ಕರ್ಮಯೋಗವನ್ನ ನೀವು ಮಾಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳಲಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತಾಜಿ 6-7 ಆಯ್ತು ಮತ್ತಾಜಿ, ನಾಳೆ ಎಕ್ಸ್ಪ್ಲೈನ್ ಮಾಡ್ಲಾ ಇದನ್ನ? ಇನ್ನ ಮತ್ತೆ ಒಂದ್ 5 ನಿಮಿಷ ಆಗ್ಬಿಡತ್ತೆ. ಹರೇ ಕೃಷ್ಣ ಮತ್ತಾಜಿ. ನಾಳೆ ನೆಕ್ಸ್ಟ್ ಹೇಳ್ತೀನಿ. ಇವಾಗ ಒಂದ್ ಪ್ಯಾರ ಹೇಳಿದೀನಿ, ನೆಕ್ಸ್ಟ್ ಇಲ್ಲಿಂದ ನಾಳೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಚೈತನ್ಯ ಚರಿತಾಮೃತ ಗ್ರಂಥ ಕಿ ಜೈ, ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಕಿ ಜೈ, ಷಡ್ ಗೋಸ್ವಾಮಿ ಕಿ ಜೈ, ಚೈತನ್ಯ ಮಹಾಪ್ರಭು ಕಿ ಜೈ, ಪಂಚತತ್ವ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಈ ಜೈ. ವಾಂಚ ಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಬೇವಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು ಇಷ್ಟೊತ್ತು ನೀವು ಶ್ರದ್ಧೆಯಿಂದ. ಹರೇ ಕೃಷ್ಣ. ನಾಗವೇಣಿ ಮಾತಾಜಿ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಸ್ಟಾಪ್ ಮಾಡಿದ್ರಾ ಮಾತಾಜಿ? ಲೈವ್ ಸ್ಟಾಪ್ ಮಾಡಿದ್ರಾ? ಹರೇ ಕೃಷ್ಣ ಮಾತಾಜಿ.